ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಬಹುಶಃ ಅವ್ಯವಸ್ಥೆಯ ಕಾಮಗಾರಿ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಕೊಂಡು ಬಹುಶಃ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವೀಗ ಕಂಪನಿಯವರು ಸರಿಯಾಗಿ ಕಾಮಗಾರಿಯನ್ನು ಮಾಡಲಿಲ್ಲ. ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ NH66 ಪಡುಬಿದ್ರೆಯಿಂದ ಈ ಒಂದು ಸಾಸ್ತಾನದವರೆಗೆ ನೋಡ್ತಾ ಹೋದರೆ ಸಂಪೂರ್ಣವಾಗಿ ಅವ್ಯವಸ್ಥೆಯಾಗಿದೆ. ಜನರಿಗೆ ಕೂಡ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳಾಗಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಸಾಕಷ್ಟು ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಈ ಒಂದು ಮಳೆಗಾಲ ಆರಂಭವಾದ ನಂತರವೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ರು. ಇನ್ನಾದರೂ ಕೂಡ ಸ್ವಲ್ಪವಾದರೂ ಕೂಡ ವ್ಯವಸ್ಥಿತವಾಗಿ ಕಾಮಗಾರಿಯನ್ನು ಮಾಡ್ತಾರೇನೋ, ಅದೆಷ್ಟೋ ಜನರಿಗೆ ಸಮಸ್ಯೆ ಆಗಿದ್ದನ್ನು ಸರಿ ಮಾಡ್ತಾರೇನೋ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ನಾವು ಧ್ವನಿ ಎತ್ತಿದ್ವಿ. ಆದರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆ ಒಂದು ಅವ್ಯವಸ್ಥೆ ಇದುವರೆಗೂ ಕೂಡ ವ್ಯವಸ್ಥಿತವಾಗಿ ಸರಿ ಆಗಲೇ ಇಲ್ಲ ಅನ್ನುವಂಥ ಒಂದು ವಿಚಾರದೊಂದಿಗೆ ಇವತ್ತು ಕೂಡ ಅದೇ ವಿಚಾರವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅದರ ಜೊತೆಗೆ ಟೋಲನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಸಮರ್ಪಕವಾದಂಥ ಒಂದು ಕಾಮಗಾರಿಯ ನಡುವೆ ಕೂಡ ಟೋಲನ್ನು ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಗಿದ್ದವು. ಆ ಹೋರಾಟದ ನಂತರ ಪಡುಬಿದ್ರೆಯಲ್ಲಿ ಒಂದು 7 ಕಿಲೋಮೀಟರ್ ಅಂತರದವರಿಗೆ ಟೋಲನ್ನು ಫ್ರೀಯಾಗಿ ನೀಡಿದರು. ಮತ್ತೆ ಟೋಲನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಗಳಾಯಿತು. ಅದಾದ ನಂತರ ಮತ್ತೆ ಈಗ ಫ್ರೀಯನ್ನು ಕೊಡುವಂಥ ಒಂದು ವಿಚಾರವಾಗಿ ಒಟ್ಟಿನಲ್ಲಿ ಜನರ ಜೊತೆ ಆಟ ಆಡ್ತಾ ಇದ್ದಾರೆ. ಕಂಪನಿ ಜನದ ಜೊತೆ ಆಟ ಆಡ್ತಾ ಇದೆ. ಅಲ್ಲಿ ಯಾರು ಅಪ್ಪ ಅಮ್ಮ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಕಂಪನಿಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಕೂಗುಗಳು ಕೇಳಿ ಬರ್ತಾ ಇದೆ. ಸಮಸ್ಯೆ ಆದಷ್ಟು ಬೇಗ ಸರಿಯಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗ ಮತ್ತೆ ಆ ಒಂದು ಪ್ರತಿಭಟನೆಯ ಕಿಚ್ಚು ಹೊರಗೆ ಬೀಳ್ತಾ ಇದೆ. ಈ ವಿಚಾರವಾಗಿ ಕೂಡ ಮಾತಾಡ್ತಾ ಹೋಗ್ತೇನೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಮೊದಲಿಗೆ ಲೋಕೇಶ್ ಕಂಚಿನಡ್ಕ ಅವರಿದ್ದಾರೆ, ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕರು. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಅನ್ಸಾರ್ ಅಹಮದ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದಾಗೆ ಬಹುಶಃ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಈ ಒಂದು ಟೋಲ್ನ ವಿಚಾರವಾಗಿ. ಅದೇ ರೀತಿಯಲ್ಲಿ ವ್ಯವಸ್ಥೆಯ ಕಾಮಗಾರಿ ಆಗಿರ್ಬೋದು, ಇದೆಲ್ಲದರ ವಿಚಾರದಲ್ಲಿ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಯಾಕೆ ಈ ಒಂದು ಸಮಸ್ಯೆಗಳು ಪರಿಪೂರ್ಣವಾಗಿ ಇತ್ಯರ್ಥ ಆಗ್ತಾ ಇಲ್ಲ ಅನ್ಸರ್ ಸಾಹೇಬ್ರೆ? ನೋಡಿ, ಕಳೆದ ಯಾವಾಗ ಹೆದ್ದಾರಿಯಲ್ಲಿ ಸುಂಕ ವಸೂಲಾತಿ ಆರಂಭ ಆಯಿತು ಆ ದಿನದಿಂದಲೂ ಪ್ರತಿಭಟನೆಗಳು ನಡೀತಾ ಬರ್ತಾ ಇದೆ. ಎಷ್ಟೋ ಪ್ರತಿಭಟನೆಗಳು ನಡೀತು, ಎಷ್ಟೋ ರಸ್ತೆ ತಡೆಗಳು ನಡೆಯಿತು, ಎಷ್ಟೋ ಒಂದು ಬೊಬ್ಬೆ ಹೊಡೆದ್ರೂ ಸಹ ನವಯುಗ ಕಂಪನಿಗೆ ಯಾವುದೇ ಒಂದು ಕ್ಯಾರೆ ಇಲ್ಲದ ರೀತಿಯಲ್ಲಿ ನವಯುಗ ಕಂಪನಿ ನಡೀತಾ ಇದೆ. ಬಹುಶಃ ಇದಕ್ಕೆ ಜನಪ್ರತಿನಿಧಿಗಳ ಕುಮ್ಮಕ್ಕೂ ಆಗಿರ್ಬೋದು, ಜಿಲ್ಲಾಡಳಿತದ ಪರೋಕ್ಷ ಸಹಕಾರವೂ ಆಗಿರ್ಬೋದು. ಈ ಎಲ್ಲ ಕಾರಣಗಳಿಂದ ಈ ನವಯುಗ ಕಂಪನಿ ಅನ್ನುವಂಥದ್ದು ಒಂದು ಮದ ಇರದ ಆನೆಯಂತೆ ತಾನು ಮಾಡಿದ್ದೇ ಸರಿ ಅಂತ ವರ್ತಿಸ್ತಾ ಇದೆ. ನಿಜವಾಗಿ ಜನರ ಬಗ್ಗೆ ಕಾಳಜಿ ಇದ್ದದ್ದೇ ಹೋದಾದರೆ ಜನಪ್ರತಿನಿಧಿಗಳು ಆ ಕಂಪನಿಯ ಪರವಾಗಿ ನಿಲ್ಲುವುದನ್ನು ಬಿಟ್ಟು ಜನರ ಪರವಾಗಿ ನಿಲ್ಲುವುದನ್ನು ಆರಂಭ ಮಾಡಬೇಕು. ಜಿಲ್ಲಾಡಳಿತ ಅದೇ ರೀತಿ ಜಿಲ್ಲಾಡಳಿತ ಕೂಡ ಯಾವ ರೀತಿಯಲ್ಲಿ ಕಾಮಗಾರಿ ಆಗಿದೋ ಇಲ್ಲಯೋ ಎನ್ನುವಂಥದ್ದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಕೊಟ್ಟು ಆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಆಗಲೇ ಬಹುಶಃ ಇದು ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ನನ್ನ ಒಂದು ಅನಿಸಿಕೆ. ಈಗಾಗಲೇ ಲೋಕೇಶ್ ಅವರೇ, ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ನಾಯಕರು ಕೂಡ ಒಟ್ಟಾದರು. ಪಕ್ಷಾತೀತವಾಗಿ ಒಂದೆರಡು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಅದು ಕೂಡ ಸಕ್ಸಸ್ ಆಗಲಿಲ್ಲ. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘರ್ಷ ಸಮಿತಿ ಇವರೆಲ್ಲ ಸೇರಿ ಮತ್ತೆ ಪ್ರತಿಭಟನೆಯನ್ನು ಮಾಡಿದ್ರಿ, ಅಹೋರಾತ್ರಿ ಧರಣಿಗಳನ್ನು ಮಾಡಿದ್ರಿ. ಆಗ 7 ಕಿಲೋಮೀಟರ್ನಷ್ಟು ನಿಮಗೆ ಒಂದು ಫ್ರೀ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಮಾತುಕತೆಗಳಾಯಿತು, ಎಲ್ಲವೂ ಆಯಿತು. ನಾವೀಗ ಕಂಪನಿ ಜೊತೆ ಮತ್ತು ನಿಮ್ಮ ಜೊತೆ ಮಾತುಕತೆಗಳಾಯಿತು. ಆದರೂ ಕೂಡ ಮತ್ತೆ ಆ ಒಂದು 7 ಕಿಲೋಮೀಟರ್ನ ಹಂತದವರಿಗೆ ಯಾವಾಗ ಫ್ರೀ ಕೊಡ್ತಾ ಇದ್ರು ಅದು ಮತ್ತೆ ವಾಪಸ್ ತೆಗೆದುಕೊಂಡ್ರು, ಮತ್ತೆ ನಿಮ್ಮಿಂದ ಹಣವನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಗಳಾಯಿತು ಸಾರ್ವಜನಿಕರಿಂದ. ಹಾಗಾದರೆ ಏನು ಸಿಕ್ತು ಅಂತ, ಫಲ ಏನು ಸಿಕ್ತು ಅಂತ? ಈಗ ನೋಡಿ, ಈಗ ನಮ್ಮ ಹೋರಾಟಕ್ಕೆ ಮಣಿದು ಅಥವಾ ಯಾರ ಕುಮ್ಮಕ್ಕಿನಲ್ಲಿಯೋ ಏನೋ ಒಂದು ಮಾಡಿ ಒಂದು ಫ್ರೀ ಕೊಟ್ಟರು. ಅದು ಯಾರ ಮೂಲಕ? ಪೊಲೀಸರ ಮೂಲಕ ನಮ್ಮನ್ನು ಒಂದು ಹತೋಟಿಗೆ ತರುವಂಥ ಒಂದು ಪ್ರಯತ್ನಗಳು ಅಲ್ಲಿ ನಡೆದಿತ್ತು ಹೋರಾಟ ಮಾಡುವಾಗ. ನಾವು ಅದಕ್ಕೆ ಬಗ್ಗದೆ ನಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಹೋದಾಗ ಮತ್ತೆ ಕೂಡ ಜಿಲ್ಲಾಧಿಕಾರಿಗಳು ಪ್ರಿಯಾಂಕಾ ಮೇರಿ ಅವರು ಆ ಭಾಗಕ್ಕೆ ಬಂದು ಹೋರಾಟಗಾರರನ್ನು ಒಂದು ಸಂತೈಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಕೊನೆಗೆ ಅಲ್ಲಿ ಏನವರು ಒಂದು ಆದೇಶವನ್ನು ಕೊಟ್ಟರು ಅಂದರೆ ಬರೀ ಒಂದು ಮೌಖಿಕವಾಗಿ ನಮಗೊಂದು ಆದೇಶವನ್ನು ಮಾಡಿದರು. 7 ಕಿಲೋಮೀಟರ್ ಪಡುಬಿದ್ರಿಯವರೆಗೆ, ಹೆಜಮಾಡಿಯಿಂದ ಪಡುಬಿದ್ರಿಯವರೆಗೆ ಟೋಲ್ ಸಂಗ್ರಹ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರೊಂದು ಮಾತಿನ ಮೂಲಕ ಅದನ್ನು ಹೇಳಿದರು. ಅದನ್ನು ನವಯುಗ ಕಂಪನಿಯವರು ಪಾಲಿಸ್ತಾ ಬಂದಿದ್ರು. ಅವರು ಅದು ಹೋರಾಟದ ನಂತರ ಮೊನ್ನೆವರೆಗೂ ಅದೇ ರೀತಿ ನಡೀತಾ ಇತ್ತು. ಆದರೂ ಕೆಲವರು ಒಂದು ತಾರತಮ್ಯದ ರೀತಿಯಲ್ಲಿ, ಯಾಕಂದರೆ ಕೆಲವರ ಹತ್ರ ಸುಂಕ ವಸೂಲಾತಿಯನ್ನು ಮಾಡ್ತಾ ಇದ್ದಾರೆ. ಈಗ ಟ್ಯಾಕ್ಸಿ ಮಾಲಕರಿಗೆ ಯಾವುದೇ ರೀತಿಯಲ್ಲಿ ಸುಂಕ ವಸೂಲಾತಿ ಇಲ್ಲ.
ಅಲ್ಲಿ ಮತ್ತೆ ಕೆಲವರ ಹತ್ರ ವಸೂಲಾತಿ ಮಾಡ್ತಾ ಇದ್ದಾರೆ, ಕೆಲವರ ಹತ್ರ ಮಾಡುದಿಲ್ಲ. ಈ ರೀತಿ ಏನೋ ಒಂದು ಅವರು ಮಾಡ್ತಾ ಇದ್ದಾರೆ. ಈ ರೀತಿಯ ಮಲತಾಯಿ ಧೋರಣೆಯಲ್ಲಿ ಅನುಸರಿಸ್ತಾ ಇದ್ದಾರೆ. ಮತ್ತೆ ನಾವು ಅದನ್ನು ಪ್ರಶ್ನಿಸಿದಾಗ ಅವರನ್ನು ಫ್ರೀ ಬಿಡ್ತಾರೆ. ಪಲಿಮಾರಿನವರು ಒಂದು ಮಾಲಕರಿದ್ದಾರೆ, ಅವರ ಯಾವುದೇ ಒಂದು ಹೊಯ್ಗೆ ಲಾರಿ ಬರಲಿ ಏನೇ ಬರಲಿ ಅದಕ್ಕೆಲ್ಲ ಫ್ರೀ, ಅದಕ್ಕೆ ಯಾವುದೇ ಟೋಲ್ ಇಲ್ಲ. 7 ಕಿಲೋಮೀಟರ್ ಬಿಟ್ಟಿದೆ ಅದು, ಅದಕ್ಕೆ ಟೋಲ್ ಇಲ್ಲ. ಈ ರೀತಿಯ ಒಂದು ಅವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಮೊನ್ನೆ ಹಠಾತ್ ಏನ್ ಮಾಡಿದ್ರು ಅಂದ್ರೆ ಪುನಃ ಟೋಲ್ ಸಂಗ್ರಹಕ್ಕೆ ಆರಂಭ ಮಾಡಿದ್ರು. ಆವಾಗ ಮತ್ತೆ ನಾವು ತಿರುಗಿ ಬೀಳ್ಬೇಕಾಯ್ತು ಅಲ್ಲಿ. ಆವಾಗ ಪೊಲೀಸರ ಸಮ್ಮುಖದಲ್ಲಿ ಅಲ್ಲಿ ಯಾರೋ ಒಬ್ಬ ಶಿವಪ್ರಸಾದ್ ಅನ್ನೋ ಒಂದು ಮ್ಯಾನೇಜರ್ ಅಲ್ಲಿಯ ಟೋಲ್ನವರು, ಅವರು ಬಂದು ಬೇರೆ ಯಾವುದಕ್ಕೂ ಅವರ ಹತ್ರ ಉತ್ತರ ಇಲ್ಲ. ನೋಡಿ, ಈಗ ಕಾಮಗಾರಿಯ ಅವ್ಯವಸ್ಥೆ ಇದೆ, ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಅವರ ಹತ್ರ ಇಲ್ಲ, ಅವರಿಗೆ ಗೊತ್ತಿಲ್ಲ ಆ ಬಗ್ಗೆ. ಅವರು ಬರೇ ಟೋಲ್ನ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದು ಯಾರು ಅಧಿಕಾರಿಗಳಿಲ್ಲ ಅಲ್ಲಿ. ಈಗ ಅವರೆಲ್ಲ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆಂದು ಟೋಲ್ ಸಂಗ್ರಹ ಮಾಡುವುದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಮೊನ್ನೆ ಒಂದು ಸಭೆ ಅದು ಮುಗೀತು. ಅದು ಕೂಡ ಪಡುಬಿದ್ರಿ ಠಾಣಾಧಿಕಾರಿಗಳ ಸಮ್ಮುಖದಲ್ಲಿ. ಇದು ಯಾವ ರೀತಿಯಾದಂತ ಒಂದು ಒಪ್ಪಂದ ಆಗಿದೆ ಅಂತಂದ್ರೆ ಬರಹದ ಮೂಲಕ ಏನಾದ್ರೂ ಒಪ್ಪಂದ ಆಗಿದೆಯಾ ಅಥವಾ ಬರೀ ಒಂದು ಬಾಯಿ ಮಾತಿನಲ್ಲೇ ಒಪ್ಪಂದಗಳಾಗಿದ್ದ ಅಂತ? ಅಲ್ಲ, ಬರಹದ ಮೂಲಕ ಒಪ್ಪಂದ ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಅದಕ್ಕೇನು ಹೊಣೆ ಆಗುದಿಲ್ಲ, ಅದು ಪೊಲೀಸರಿಗೆ ಬರುವುದಿಲ್ಲ. ಆದ್ರಿಂದ ಬರೀ ಒಂದು ಬಾಯಿ ಮೂಲಕ ಒಂದು ಒಪ್ಪಂದ ಮಾತ್ರ ಆಗಿದೆ ವಿನಃ ಮತ್ತೆ ಪುನಃ ಅವರು ಯಾವಾಗ ಆರಂಭ ಮಾಡ್ತಾರೆ ಅಂತ ನಾವು ಪುನಃ ಅದು ಕಾದು ಕೂತ್ಕೊಳ್ಬೇಕಾಗ್ತದೆ. ಈಗ ಅನ್ಸಾರ್ ಅವ್ರ ಹತ್ರ ಕೇಳಬೇಕು, ಇಷ್ಟೊಂದು ಟೋಲ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಒಂದ್ಸರಿ ಕೊಡೋದು ಒಂದ್ಸರಿ ತೆಗೆದುಕೊಳ್ಳೋದು, ಹೀಗೆ ಫ್ರೀಯಾಗಿ ಕೊಡೋದು ಮತ್ತೆ ಹಣವನ್ನು ತೆಗೆದುಕೊಳ್ಳೋದು, ಹೀಗೆ ಇಂಥ ಒಂದು ಆಟಗಳನ್ನು ಆಡ್ತಾ ಇದೆ. ಅದ್ರ ಮಧ್ಯೆ ನೋಡ್ತಾ ಹೋದ್ರೆ ಅಸಮರ್ಪಕವಾದಂಥ ಒಂದು ಕಾಮಗಾರಿಗಳಾಗಿದೆ. ಅದ್ರ ಮಧ್ಯೆ ಇಂಥ ಒಂದು ಟೋಲನ್ನು ತೆಗೆದುಕೊಳ್ಳುವಂಥ ಒಂದು ಅವಶ್ಯಕತೆ ಇದೆಯಾ? ಒಂದು ಕಡೆ ಸಮರ್ಪಕವಾದಂಥ ಒಂದು ಕಾಮಗಾರಿ ಆದರೆ ಮಾತ್ರ ಟೋಲನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನೀತಿ ಇದೆ, ಅದನ್ನು ಮೀರ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಸುಮಾರು 70 ವರ್ಷದ ಮೊದಲು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು, ಆದ್ರೆ ಅವ್ರದ್ದೊಂದು ಪಾಲಿಸಿ ಇತ್ತು, ಒಡೆದು ಆಳುವ ನೀತಿ ಅಂತೇಳಿ, ಡಿವೈಡ್ ಆ್ಯಂಡ್ ರೂಲ್. ನವಯುಗ ಕಂಪನಿಯವರು ಅದನ್ನು ಪಾಲಿಸ್ತಾ ಬರ್ತಾ ಇದ್ದಾರೆ. ನೋಡಿ, ಈಗ ಕೆಲವು ಖಾಸಗಿ ವಾಹನದವರಿಗೆ ಸುಂಕ ವಸೂಲಿಯನ್ನು ಮಾಡುವಂಥದ್ದು ಪಡುಬಿದ್ರಿ ಅವರನ್ನೇ. ಈ ಟ್ಯಾಕ್ಸಿ ಚಾಲಕರಿಗೆ ಮೊದಲೇ ಪಾಸ್ ಕೊಟ್ಟಿದ್ದಾರೆ. ಬಹುಶಃ 4 ವರ್ಷ ಆಯ್ತಲ್ಲ ಸ್ಟಾರ್ಟ್ ಆಗಿ, 5-6 ವರ್ಷ ಆಯಿತು. ಅಂದಿನಿಂದಲೂ ಟ್ಯಾಕ್ಸಿ ಚಾಲಕರಿಗೆ ಫ್ರೀ ಕೊಟ್ಟಿದ್ದಾರೆ, ಪಾಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ, ನಾಳೆ ಪ್ರತಿಭಟನೆಗಳು ನಡೆಯುವಾಗ ಟ್ಯಾಕ್ಸಿ ಚಾಲಕರು ಇದಕ್ಕೆ ಬೆಂಬಲ ಕೊಡಬಾರ್ದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ಯಾರ್ಯಾರು ಬೇಕು, ಸ್ವಲ್ಪ ಅಲ್ಲಿ ಸಾಮರ್ಥ್ಯ ಉಳ್ಳವರು, ಅವರಿಗೆಲ್ಲರಿಗೂ ಸಹ ಒಂದು ಪಾಸ್ ರೀತಿಯಲ್ಲಿ ಕೊಟ್ಟು ಅವರನ್ನು ಸುಮ್ಮನೆ ಕೂತ್ಕೊಳಿಸಿದ್ದಾರೆ. ಬಹುಶಃ ಇಷ್ಟೂ ವರ್ಷದಲ್ಲಿ ನಡೆದಂಥ ಹೋರಾಟಗಳಿಗೆ ಹಿನ್ನಡೆ ಆಗಲಿಕ್ಕೆ ಬಹುಶಃ ಇದೇ ಕಾರಣ ಅಂತಲೇ ನಮ್ಗೆ ಕಾಣ್ತದೆ. ಅದ್ರ ಮಧ್ಯೆ ನೋಡ್ತಾ ಹೋದ್ರೆ ನಾವು ಕಂಪನಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇದೆ, ಹಾಗಿದೆ ಹೀಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಹಣೆ ಪಟ್ಟಿಗಳನ್ನ ಇಟ್ಕೊಂಡು ಕಾಮಗಾರಿಗಳನ್ನ ಸರಿಯಾಗಿ ಮಾಡ್ತಾ ಇದೆ. ಬಹುಶಃ 2014 ಕಾಮಗಾರಿ ಅವ್ರು ಹೇಳ್ತಾರೆ ನಮ್ಮ ಕಂಪನಿ ಲಾಸ್ ಅಲ್ಲಿ ಇದೆ ಅಂತೇಳಿ. ಅದಕ್ಕೆ ಯಾರು ಹೊಣೆ ಅಲ್ಲ, ನಾವು ಹೊಣೆ ಅಲ್ಲ. ಈಗ ನಾನ್ ಲಾಸ್ ಅಲ್ಲಿ ಇದ್ರೆ ನೀವು ಬಂದ್ ಕಟ್ತೀರಾ, ಇವ್ರು ಬಂದ್ ಕಟ್ತಾರ? ನನ್ನ ಕಂಪನಿಯಲ್ಲಿ ನಾನು ಲಾಸ್ ಆದಾಗ ನಾನೇ ಹೊಣೆ. ಹಾಗಾಗಿ ಅವರ ಆ ಮಾತೇನಿದೆ ಅದು ಒಂದು ಮೂರ್ಖತನದ ಮಾತದು. ಅದಕ್ಕೆ ಆ ಮೂರ್ಖತನದ ಮಾತಿಗೆ ಜಿಲ್ಲಾಡಳಿತ ಮತ್ತೆ ಜನಪ್ರತಿನಿಧಿಗಳು ಸಾಥ್ ಕೊಡ್ತಿದ್ದಾರಲ್ವಾ, ಅದು ನಮ್ಮ ದುರಂತ. ಅವರು ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ ಕಂಪನಿ ಲಾಸ್ ಅಲ್ಲಿ ಇದೆ ಅಂತೇಳಿ. ಜಿಲ್ಲಾಧಿಕಾರಿ ಆ ಮಾತನ್ನು ಹೇಳೋದಲ್ಲ, ಜಿಲ್ಲಾಧಿಕಾರಿಯವರು ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ನೋಡಿ, ಇವ್ರು ಇಂತಿಂತ ಸುಳ್ಳು ವರದಿ ಕೊಟ್ಟಿದ್ದಾರೆ, ಇವರು ಕಂಪನಿ ಲಾಸ್ ಇದ್ದದಕ್ಕೆ ನನ್ನ ಜಿಲ್ಲೆಯ ಜನರ ಹೊಣೆಗಾರಿಕೆ ಅಲ್ಲ. ಹಾಗಾಗಿ ನನ್ನ ಜಿಲ್ಲೆಯ ಜನರನ್ನು ಸಂಪೂರ್ಣವಾಗಿ ಸುಂಕ ಮುಕ್ತವಾಗಿ ಮಾಡ್ಬೇಕಂದ್ರೆ ಜಿಲ್ಲಾಧಿಕಾರಿ ಅವರು ಇಷ್ಟವರೆಗೆ ಬರ್ದಿದ್ದಾರಾ? ಯಾಕೆ ಬರಲಿಲ್ಲ? ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದಾರೆ ಅಂತ ಅರ್ಥ. ಹಾಗೆ ನೋಡ್ತಾ ಹೋದ್ರೆ ಇನ್ನೊಂದು ಪಡುಬಿದ್ರಿಯಲ್ಲಿ ಕೂಡ ಸೇತುವೆಗಳು ಅಪೂರ್ಣವಾದಂಥ ಒಂದು ಕಾಮಗಾರಿಗಳಾಗಿದೆ. ಇದೆಲ್ಲದನ್ನು ನೋಡ್ತಾ ಹೋದ್ರೆ ಹಾಗಾದ್ರೆ ಜಿಲ್ಲಾಡಳಿತ ಇದು ಯಾವುದನ್ನು ಕೂಡ ಗಮನಿಸ್ತಾ ಇಲ್ವಾ ಅಂತ, ಅವರು ಬಂದು ಪರಿಶೀಲನೆಯನ್ನ ಮಾಡ್ತಾ ಇಲ್ವಾ ಅಂತ, ಈ ಒಂದು ಅಪೂರ್ಣ ಆಗಿದೆ ಅಸಮರ್ಪಕವಾಗಿದೆ ಅನ್ನುವಂಥ ಒಂದು ವರದಿ ಜಿಲ್ಲಾಡಳಿತದ ಮುಂದೆ ಹೋಗ್ಲಿಲ್ವಾ ಅಂತ. ನೋಡಿ, 2012 ಮತ್ತೆ 2013 ಹೆದ್ದಾರಿಯಲ್ಲಿ 1666 ಒಂದು ಕಾಮಗಾರಿ ಆಗ್ಬೇಕಂತ ಒಂದು ಆದೇಶ ಆಗಿದೆ. 2012 ಬೈಪಾಸ್ ಆಗ್ಬೇಕಂತ ಆಗಿತ್ತು. ಮತ್ತೆ ಅದು ಮರು ಆದೇಶಕ್ಕೆ ನಾವೆಲ್ಲ ಹೋರಾಟ ಮಾಡಿ ಹೆದ್ದಾರಿ ಹೋರಾಟವನ್ನು ಮಾಡಿಕೊಂಡು 2013 ಮತ್ತೆ ಮರು ಆದೇಶ ಆಯಿತು. ಆದೇಶ ಆದ ನಂತರ ಇಷ್ಟರವರೆಗೆ ಈಗ 19 ಆಯಿತು, ಇಲ್ಲಿಯವರೆಗೂ ಒಂದು ಕಾಮಗಾರಿಯನ್ನು ಪೂರ್ತಿ ಮಾಡಲಿಕ್ಕೆ ನವಯುಗ ಕಂಪನಿಗೆ ಆಗಲಿಲ್ಲ. ನಾವು ಪಡುಬಿದ್ರಿಯಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಸೇತುವೆ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಲಿಲ್ಲ. ಇನ್ನೊಂದು 2 ವರ್ಷ ಹೋದ್ರೂ ಅವರಿಗೆ ಪೂರ್ಣ ಮಾಡಲಿಕ್ಕೆ ಕಷ್ಟ. ಅದು ಮಾತ್ರವಲ್ಲದೆ ಪಡುಬಿದ್ರಿ ಪೇಟೆ
ಈಗ ಅದರ ಒಂದು ಅವ್ಯವಸ್ಥೆ ಹೇಗಂದ್ರೆ ಜನರು ನಡೆದಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಯಾಕಂದ್ರೆ ಯಾರು ಯಾವಾಗ ಸಾಯ್ತಾರ ಅಂತ ಹೇಳಲಿಕ್ಕೆ ಬರುದಿಲ್ಲ. ಒಂದು ಕಾರ್ಕಳದಿಂದ ಬರುವಂತ ವಾಹನಗಳು ಅದು ಹೆದ್ದಾರಿಗೆ ಬರ್ಬೇಕಾದ್ರೆ ಅಲ್ಲಿ ಯಾವುದೇ ಒಂದು ಸರ್ಕಲ್ ಆಗ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ, ಪೊಲೀಸರ ವ್ಯವಸ್ಥೆ ಕೂಡ ಇಲ್ಲ. ಒಂದೊಂದ್ಸಾರಿ ಒಬ್ಬೊಬ್ರು ನಿಲ್ತಾರೆ, ಇಲ್ಲದಿದ್ರೆ ಬರೇ ಒಂದು ಬೈಕಿನವರಿಗೆ ಕೇಸ್ ಹಾಕ್ಲಿಕ್ಕೆ ಮಾತ್ರ ಆ ಬದಿಯಲ್ಲಿ ನಿಲ್ತಾರೆ ವಿನಃ ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ಲ. ಶಾಲೆ ಮಕ್ಕಳು ಕೂಡ ಅಲ್ಲಿ ಹೇಗೆ ನಡೆದಾಡ್ಕೊಂಡು ಹೋಗ್ತಾರೆ ಅಂದ್ರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ನಡೆದಾಡ್ಕೊಂಡು ಹೋಗ್ತಾರೆ ಶಾಲೆ ಮಕ್ಕಳು. ಅನಂತರ ನೋಡಿ ಅಲ್ಲಿ ರಿಕ್ಷಾ ಚಾಲಕರು ಅವರು ಬರೇ ಈಗ ಸರ್ವಿಸ್ ರಸ್ತೆ ಮಾಡಿದ್ದಾರೆ, ಅದರಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಈಗ ಬಂದ ಜಿಲ್ಲಾಧಿಕಾರಿಗಳು ನಾವು ಪ್ರಿಯಾಂಕಾ ಮೇರಿ ಅವರಿಗೆ ಹೇಳಿದ್ದೇವೆ, ಅವರು ನೋಡ್ಕೊಂಡು ಹೋಗಿದ್ದಾರೆ. ತದನಂತರ ಈಗ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ಯಾವುದೇ ಒಂದು ತಲೆ ಕೆಡಿಸಿಕೊಳ್ಳಿಲ್ಲ. ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ರಿಕ್ಷಾ ಚಾಲಕರಿಗೆ ರಿಕ್ಷಾ ವಾಹನ ನಿಲ್ಲಕ್ಕೆ ಅಲ್ಲಿ ಯಾವುದೇ ಒಂದು ರಿಕ್ಷಾ ನಿಲ್ದಾಣ ಇಲ್ಲ, ಅವರು ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸಿ ಈಗ ರಿಕ್ಷಾವನ್ನು ಓಡಿಸುವಂತ ಒಂದು ಪರಿಸ್ಥಿತಿ ಬಂದಿದೆ. 3 ಭಾಗದಲ್ಲಿ ಈಗ ರಿಕ್ಷಾವನ್ನು ನಿಲ್ಲಿಸಿದ್ದಾರೆ ಅವರು. ಪಾಪ ಅವರಿಗೀಗ ಯಾವ ರೀತಿ ಬಾಡಿಗೆ ಮಾಡೋದು ಅಂತ ಗೊತ್ತಾಗುದಿಲ್ಲ. ಈಗ ಒಂದು ಅದೇ ರೀತಿ ಟೆಂಪೋ ಚಾಲಕರು ಅವರಿಗೂ ಸರಿಯಾದ ಟೆಂಪೋ ನಿಲ್ದಾಣ ಕೂಡ ಇಲ್ಲ. ಕಾರು ಚಾಲಕರು ಅವರಿಗೂ ಕೂಡ ಒಂದು ಕಾರು ನಿಲ್ದಾಣ ಇಲ್ಲ. ಮಾತ್ರವಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೆಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡುವಂತ ಪರಿಸ್ಥಿತಿ, ಅವರಿಗೆ ಫುಟ್ಪಾತ್ ಮಾಡಲಿಲ್ಲ. ಎಲ್ಲಿ ಮಾಡಬೇಕು? ಜಿಲ್ಲಾಧಿಕಾರಿಗಳು ಆ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಕಾಮಗಾರಿ ಕೆಲಸ ಸಂಪೂರ್ಣ ಯಾವುದೂ ಆಗ್ಲಿಲ್ಲ. 65 ಮೀಟರ್ ಅಲ್ಲಿ ಮಾಡಬೇಕಾದಂತಹ ರಸ್ತೆಯನ್ನ 45 ಮೀಟರ್ ಅಲ್ಲಿ ಮಾಡಿ ಮುಗಿಸಿದ್ದಾರೆ. ಈಗ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗಿದೆ. ಈಗ ನೋಡಿ ಅಲ್ಲಿ ಒಂದು ವಿಜಯಭವನ ಅವ್ರದ್ದು, ಪಲ್ಲವಿ ಅವ್ರದ್ದು, ಸ್ವಪ್ನ, ಆ ಒಂದು ಮಾಲಕರಿಗೆ ಈಗ ಅವರು ಕಾರ್ ಪಾರ್ಕಿಂಗ್ ಎಲ್ಲ ಮಾಡುವುದಲ್ಲಿ ಸರ್ವಿಸ್ ರಸ್ತೆಯಲ್ಲೇ ಮಾಡ್ತಾ ಇದ್ದಾರೆ. ಅನಿವಾರ್ಯ ಮಾಡಲೇಬೇಕು. ಯಾಕಂದ್ರೆ ಅವರಿಗೆ ಕೂಡ ಸ್ಥಳ ಇಲ್ಲ, ಬೇರೆ ಕಡೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಸ್ಥಳ ಇಲ್ಲ. ಈಗ ಸರ್ವಿಸ್ ರಸ್ತೆ ಸಂಪೂರ್ಣ ಆದ್ರೆ ಅವರು ಎಲ್ಲಿ ಮಾಡ್ತಾರೆ ಅದು ಅವರಿಗೆ ಬಿಟ್ಟ ವಿಚಾರ. ಆದ್ರೆ ರಿಕ್ಷಾ ಚಾಲಕರಿಗೆ ಎಲ್ಲಿ ನಿಲ್ಲಿಸುವುದಂತ ಗೊತ್ತಿಲ್ಲ. ಮೊನ್ನೆ ಬಾರ್ ಮಾಲಕರು ನನ್ನನ್ನು ಕರೆದು ಹೇಳ್ತಾ ಇದ್ದಾರೆ, ರಿಕ್ಷಾ ಚಾಲಕರನ್ನು ಬೇರೆ ಕಡೆ ನಿಲ್ಲಿಸಲಿಕ್ಕೆ ಹೇಳಿ ಅಂತ. ಯಾರಿಗೂ ಅದು ಇದು ಅಲ್ಲ, ಯಾವುದು ಅವರಿಗೆ ವಾಹನ ನಿಲುಗಡೆ ಮಾಡ್ಲಿಕ್ಕೆ ಅಲ್ಲಿ ಬಿಟ್ಟದಲ್ಲ, ಅದು ಸರ್ವಿಸ್ ರಸ್ತೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಪಡುಬಿದ್ರಿಯ ಪೇಟೆ ಅವ್ಯವಸ್ಥೆಯ ಬಗ್ಗೆ ಕೂಡಲೇ ಗಮನ ಹರಿಸಿ ಆ ಒಂದು ಕಾಮಗಾರಿಯನ್ನು ಅವರು ಕೂಡಲೇ ಮಾಡಿಸಬೇಕಾಗ್ತದೆ. ಯಾಕಂದ್ರೆ ಇಲ್ಲದಿದ್ರೆ ನೋಡಿ ಅರ್ಧ ಗಟರಗಳನ್ನು ಮಾಡಿಟ್ಟಿದ್ದಾರೆ, ಅಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಅರ್ಧ ಇಟ್ಟಿದ್ದಾರೆ. ಈಗ ನೆರೆ ಬಂದಲ್ಲಿ ನೀರು ನಿಂತ್ರೆ ಹೋದ ಸಾರಿ ಒಂದು ಮಗು ಹೋಗಿದೆ. ಅದೇ ರೀತಿ ಪಡುಬಿದ್ರಿ ಪೇಟೆಯಲ್ಲಿಯೂ ಯಾರಾದ್ರೂ ಸಾಯೋದು ಖಂಡಿತ. ಅದಕ್ಕಿಂತ ಮುಂಚೆ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕಂತ ನನ್ನ ವಿನಂತಿ. ಈಗಾಗಲೇ ನೀವು ಹೇಳಿದ್ರಿ 65 ಮೀಟರ್ ಮಾಡಬೇಕು ಅಂತಿತ್ತು, ಅದು 45 ಮೀಟರ್ಗೆ ತಂದು ನಿಲ್ಲಿಸಿದ್ರು ಅಂತ. ಹಾಗೆ ನೋಡ್ತಾ ಹೋದ್ರೆ ಅದು ನವಯುಗ ಕಂಪನಿಯನ್ನು ಪ್ರಶ್ನಿಸಿದ್ರೆ ಅವ್ರು ಹೇಳ್ತಾರೆ ನಮಗೆ ಭೂಮಿಯ ಕೊರತೆ ಇತ್ತು, ಜಾಗದ ಕೊರತೆ ಇತ್ತು, ಅದಕ್ಕೋಸ್ಕರ ನಾವು ಕಡಿಮೆ ಮಾಡಿದ್ದೇವೆ ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಅವ್ರು ಕೊಡ್ಬೋದು. ಅದಕ್ಕೆ ಏನು ಹೇಳ್ತೀರಿ ನೀವು? ಅದರಲ್ಲಿ ಏನಾಗಿದೆ ಅಂತಂದ್ರೆ ಈ ಪಡುಬಿದ್ರಿ ಜನತೆ ಒಂದು ಗಾದಿದೆ, ಕಲ್ತದ ಹೆಚ್ಚಾದ ಹೇಳ್ತಾರಲ್ಲ, ಆ ರೀತಿ ಆಯ್ತು. ಅಲ್ಲಿಯ ಎಷ್ಟೋ ಬಿಲ್ಡಿಂಗ್ನವರು ಆಗ ಸದಾನಂದ ಗೌಡ್ರಲ್ಲ ಮಂತ್ರಿ ಆಗಿದ್ದಾಗ ಅವರಿಂದ ಒಂದು ಲೆಟರ್ ತಂದು ಕೊಟ್ಟಿದ್ದಾರೆ, ಅಪ್ರೂವಲ್ ಲೆಟರ್ ತಂದು ಕೊಟ್ಟಿದ್ದಾರೆ. ಅಂದ್ರೆ ಆ ಏರಿಯಾದಲ್ಲಿ 45 ಮೀಟರ್ ಮಾಡಿ ಅಂತೇಳಿ. ಇದೇ ಜನಪ್ರತಿನಿಧಿಗೆ ಮಾಡುವಂತ ತಪ್ಪು. ನವಯುಗ ಕಂಪನಿಗೆ ಜನಪ್ರತಿನಿಧಿಗಳು ಮೊದಲು ಸಲಹೆ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿದ್ರಿಂದಲೇ ಅವ್ರು ಇಷ್ಟು ದಬ್ಬಾಳಿಕೆ ಮಾಡ್ಲಿಕ್ಕೆ ಕಾರಣ. ಅಲ್ಲಿ ಏನಾಯ್ತು ಅಂದ್ರೆ ಹೋಟೆಲ್ ಮಾಲಕರಿದ್ದಾರೆ, ಅವರು ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಪ್ರಥಮವಾಗಿ ಹೋರಾಟ ಮಾಡುವಾಗ ಈಗ ಎಲ್ರಿಗೂ ಗೊತ್ತಿದೆ ಆ ಹೋಟೆಲ್ಗಳು ಎಲ್ಲಿ ನಿಂತಿದೆ, ಸರ್ಕಾರಿ ಭೂಮಿಯಲ್ಲಿದೆ. ಅಲ್ಲಿ ಅವರು ಮಾಡದೆ ಆ ಭಾಗವನ್ನು ಅವರು ತೆರವು ಮಾಡದೆ ಇನ್ನೊಂದು ಬದಿಯನ್ನ ಪಡುಭಾಗವನ್ನು ಅವರು ಆ ಭಾಗದಲ್ಲಿ ತಗೊಂಡು ಹೋಗಿದ್ದಾರೆ. ಯಾಕಂದ್ರೆ ಪಡುಬಿದ್ರಿಯ ಮಾಲಕರೆಲ್ಲರೂ ಒಟ್ಟಾಗಿ ಅಲ್ಲಿ ಒಂದು ಸಂಘ ಉಳಿಸಿ ಅನ್ನೋ ಒಂದು ಹೋರಾಟವನ್ನು ಕೈಗೆತ್ಕೊಂಡ್ರು. ಅಲ್ಲಿ ಬಿಲ್ಲವ ಸಂಘ ಇತ್ತು, ಅದನ್ನು ಉಳಿಸುವಂತಹ ಒಂದು ಹೋರಾಟವನ್ನು ಕೈಗೆತ್ಕೊಂಡು ಸರ್ಕಾರಿ ಭೂಮಿ ಎಲ್ಲಿದೆ ಆ ಭಾಗದಲ್ಲಿ ಉಳಿಯಿತು, ಅವರ ಹೋಟೆಲ್ ಉಳಿಯಿತು. ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿದ್ದಾರೆ ಅವರ ಹೋಟೆಲ್ ಉಳಿಯಿತು. ಈ ಭಾಗದಲ್ಲಿ ಅವರು ತೆರವು ಮಾಡಿದ್ರು. ಅದನ್ನು ಮತ್ತೆ ಅವರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಆ ಒಂದು 65 ಮೀಟರ್ ಅನ್ನು ತೆಗೆದು 45 ಮೀಟರ್ಗೆ ಅದನ್ನು ಮಾಡುವಂತ ಒಂದು ಆದೇಶವನ್ನು ಮಾಡಿಕೊಂಡು ಬಂದ್ರು. ಮಾತ್ರವಲ್ಲದೆ ಅಲ್ಲಿ ಒಂದು ಡಿವೈಡರ್ ಇದೆ, ಒಂದು ಬೈಕ್ ನಿಲ್ಲಕ್ಕೂ ಸಾಕಾಗುದಿಲ್ಲ. 2 ಫೀಟಿನ ಡಿವೈಡರ್ ಮಾಡಿದ್ದಾರೆ. ಈ ಕಡೆಯಿಂದ ವಾಹನ ಹೋದ್ರೆ ಅದಕ್ಕೆ ಹೊಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಇದನ್ನು ಯಾವ ಜಿಲ್ಲಾಡಳಿತ ಕೂಡ ಸರಿ ಮಾಡುವುದಿಲ್ಲ. ಇದು ಯಾರ ಒಂದು ಜವಾಬ್ದಾರಿ ಅಂತ ಈಗ ನಮ್ಗೆ ಗೊತ್ತಾಗುದಿಲ್ಲ. ಅದನ್ನು ಯಾವ ರೀತಿ ಮಾಡಿಸುವುದು ಈಗ ಬಂದ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ.
ಹಾಗಾದರೆ ಇಂಜಿನಿಯರ್ಗಳೆಲ್ಲ ಎಂತ ಮಾಡ್ತಿದ್ರು ಅಂತ ಅಂದರೆ ಆ ಟೈಮಲ್ಲಿ ಅವರಿಗೆ ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಇಂಥ ಒಂದು ಹೆದ್ದಾರಿಯನ್ನು ಮಾಡುವಂಥ ಅವಶ್ಯಕತೆ ಇತ್ತ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳುವಂಥ ಒಂದು ಅವಶ್ಯಕತೆ ಇತ್ತ ಅಂತ, ಇಷ್ಟೊಂದು ಅಸಮರ್ಪಕವಾಗುತ್ತೆ, ಇಷ್ಟೊಂದು ಅವೈಜ್ಞಾನಿಕ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇದಕ್ಕೇನು ಉತ್ತರ ಹೇಳಬೇಕು ಅಂತ? ಒಂದು ಕಂಪನಿ ಒಂದು ಜಾಗದಲ್ಲಿ ನೆಲೆ ಊರಬೇಕಾದ್ರೆ ಆ ಪ್ರದೇಶದ ಜನರ ಮನಸ್ಥಿತಿಯನ್ನು ಎಲ್ಲ ಅವರೊಂದು ಸರ್ವೆ ಮಾಡ್ಕೊಂಡಿರ್ತಾರೆ. ಈ ಭಾಗದ ಜನ ಹೇಗೆ, ಉಡುಪಿ ಜನ ಹೇಗೆ, ದಕ್ಷಿಣ ಕನ್ನಡ ಜಿಲ್ಲೆ ಜನ ಹೇಗೆ, ಬೆಂಗಳೂರು ಕಡೆ ಹೇಗೆ, ಹಾಸನ ಕಡೆ ಹೇಗೆ ಅಂತೇಳಿ. ಇಲ್ಲಿ ಅವರು ಮಾಡಿದಂತಹ ದೌರ್ಜನ್ಯ ದಬ್ಬಾಳಿಕೆ ಬೆಂಗಳೂರು ಹಾಸನ ಕಡೆ ಮಾಡ್ತಿದ್ರೆ ಇವ್ರ ಗತಿ ಏನಾಗ್ತಿತ್ತು ಅಂತ ನಾನು ಹೇಳುವಂತ ಅಗತ್ಯ ಇಲ್ಲ, ಬಿಡಿಸಿ. ಇಷ್ಟವರೆಗೆ ಟೋಲ್ಗೇಟ್ ಇರ್ತಿರ್ಲಿಲ್ಲ ಅಲ್ಲಿ. ಇವರು ಇಲ್ಲಿಯ ಮನಸ್ಥಿತಿ ಏನಂತ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಜನರು ಶಾಂತಿ ಪ್ರಿಯರು, ಒಂದು ಸಲ ಎರಡು ಸಲ ಮಾತಾಡ್ತಾರೆ, ಮೂರನೇ ಸಲ ಸುಮ್ಮನೆ ಕೂತ್ಕೊಳ್ತಾರೆ ಅನ್ನುವಂಥದ್ದು ಚೆನ್ನಾಗಿ ಅರಿತುಕೊಂಡು ಅವ್ರು ಇಂಥ ಕೆಲಸವನ್ನು ಮಾಡ್ಕೊಳ್ತಿದ್ದಾರೆ. ಬಹುಶಃ ನಮ್ಮ ಈ ಶಾಂತಿ ಪ್ರಿಯತೆ ಏನಿದೆ ಅದೇ ನಮಗೆ ಮುಳುವಾಗ್ತಾ ಇದೆ. ಈ ಇಷ್ಟವರೆಗೆ ಸುಮ್ಮನೆ ಕೂತ್ಕೊಂಡದ್ದು ಮುಗ್ದೋಯ್ತು. ಇನ್ನು ಮೇಲಾದ್ರೂ ನಾವು ಮಾತಾಡಲಿಲ್ಲ ಅಂತಾದರೆ ನಾವು ನಮ್ಮ ಅಂಗಳದಿಂದ ಹೊರಗೆ ಕಾಲಿಡಬೇಕಾದ್ರೆ ಟೋಲ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಮಾತ್ರ ಖಂಡಿತ. ಜನರು ಎಚ್ಚೆತ್ಕೊಳ್ಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ ಇದಕ್ಕೆ. ಈ ಕುರಿತಾಗಿ ಮತ್ತೆ ಮಾತಾಡ್ತೇನೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಅವ್ಯವಸ್ಥೆ ಹೆದ್ದಾರಿಯ ಬಗ್ಗೆ ಬಹುಶಃ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ, ಸಾಕಷ್ಟು ಅವರು ಪ್ರತಿಭಟನೆಗಳನ್ನು ಮಾಡಿದ್ರು ಕೂಡ, ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಪಕ್ಷಾತೀತವಾಗಿ ಪ್ರತಿಭಟನೆ ಆಗಿರ್ಬೋದು, ದಲಿತ ಸಂಘರ್ಷ ಸಮಿತಿಯಿಂದ ಆಗಿರ್ಬೋದು, ಯಾರೇ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಕೆಲವು ಒಂದೊಂದು ಕಡೆಗಳಲ್ಲಿ ಅಡ್ವಾಂಟೇಜ್ ಆಗಿದೆ ಅಷ್ಟು ಬಿಟ್ಟರೆ ಮತ್ತೆ ಸಾಕಷ್ಟು ಡಿಸ್ಅಡ್ವಾಂಟೇಜ್ಗಳೇ ಆಗಿರೋದ್ರಿಂದಾಗಿ ಈ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಹೇಗೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಮತ್ತೆ ಮಾತಾಡ್ತಾ ಹೋಗ್ತೀವಿ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಪಡುಬಿದ್ರೆಯಿಂದ ಸಾಸ್ತಾನದವರೆಗೆ ಸಂಪೂರ್ಣವಾಗಿ ಅವ್ಯವಸ್ಥೆಗಳಾಗಿದೆ. ಅಲ್ಲೊಂದು ಸರ್ವಿಸ್ ರಸ್ತೆಯಲ್ಲಿ ಆಟೋ ಚಾಲಕರು ನಿಲ್ಲಿಸ್ತಾರೆ, ಅವರಿಗೆ ಬೇರೆ ಅನಿವಾರ್ಯ ಇಲ್ಲ, ಬೇರೆ ಜಾಗಗಳೇ ಇಲ್ಲ, ಅದು ಕೂಡ ಸಮಸ್ಯೆಗಳು ಒಂದಾದರೆ ಇನ್ನು ಟೋಲನ್ನು ತೆಗೆದುಕೊಳ್ಳುವಂಥ ಒಂದು ವಿಚಾರವಾಗಿ ಸಮರ್ಪಕವಾದಂಥ ಒಂದು ಕಾಮಗಾರಿಗಳಾಗದೆ ಕೂಡ ಟೋಲನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ವಿಚಾರ. ಇನ್ನು ಕಂಪನಿಗಳು ಹೇಳೋ ಪ್ರಕಾರ ನಾವು ಬ್ಲ್ಯಾಕ್ ಲಿಸ್ಟಲ್ಲಿದ್ದೇವೆ, ಹಾಗಿದ್ದೇವೆ, ಹೀಗಿದ್ದೇವೆ ಅನ್ನೋಂಥ ಒಂದು ವಿಚಾರವಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಈ ಒಂದು ಪಡುಬಿದ್ರೆಯಲ್ಲಿ ಹಿಂದಿನ ವರ್ಷ ಆದಂಥ ಒಂದು ದುರಂತದ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಆ ಒಂದು ಸೇತುವೆಯಿಂದ ಒಂದು ಮಗು ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ನಮಗೆ ಸಿಕ್ಕಿರೋದ್ರಿಂದಾಗಿ ಇನ್ನೇನು ಮಳೆಗಾಲ ಶುರುವಾಗುತ್ತೆ ಅಂತ ಸಂದರ್ಭದಲ್ಲಿ ಇನ್ನೆಷ್ಟು ಅಪಘಾತಗಳು ಕಾದಿದೆಯೋ, ಇನ್ನೆಷ್ಟು ಜನರಿಗೆ ಪ್ರಾಣಕ್ಕೆ ಕುತ್ತಾಗುತ್ತೇನೋ ಅನ್ನುವಂಥ ಒಂದು ಭಯದಲ್ಲೇ ಅಲ್ಲಿನ ಒಂದು ಪಡುಬಿದ್ರೆಯ ಜನರು ಮತ್ತು ಅಲ್ಲಿ ಹೋಗುವಂಥ ಒಂದು ಪ್ರಯಾಣಿಕರು ಅದೇ ಯೋಚನೆಯಲ್ಲೇ ವಾಹನವನ್ನು ಚಲಾವಣೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ ಅಂತ. ಅಲ್ಲ, ಕಳೆದ ಬಾರಿ ಗೊತ್ತಿರಬೇಕು, ಸಾಧಾರಣ ಮಳೆ ಆರಂಭ ಆದ ನಂತರ ಆ ಮಗು ಮನೆಗೆ ಹೋಗುವ ಒಂದು ತರಾತುರಿಯಲ್ಲಿ ರಿಕ್ಷಾವನ್ನು ಹಿಡಿದುಬಿಟ್ಟು ಒಂದು ಬಯಲು ಸಾಲ್ ಕಡೆ ಹೋಗುವಾಗ ಅಲ್ಲಿ ನೀರು ತುಂಬಿತ್ತು. ಮಕ್ಕಳಿಗೆ ಗೊತ್ತಾಗ್ಲಿಲ್ಲ. ಅವ್ರು ನಡ್ಕೊಂಡು ಹೋಗುವ ಒಂದು ಬ್ರಿಡ್ಜಿಯ ಬದಿಯಲ್ಲಿ ನಡ್ಕೊಂಡು ಹೋಗುವಾಗ ಕಾಲು ಜಾರಿ ಮಗು ಬಿದ್ದುಬಿಡ್ತು. ಈ ಒಂದು ಮಗುವನ್ನ ಅಲ್ಲಿ ಯಾರೋ ರಕ್ಷಣೆ ಮಾಡಿದ್ದಾರೆ, ಆದ್ರೆ ಒಂದು ಮಗು ಎಲ್ಲಿ ಹೋಯ್ತು ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಹುಡುಕಾಡಿದ್ರು ಸಿಗ್ಲಿಲ್ಲ. ಆದ್ರೆ ಕೊನೆಗೆ ಅದು ಮರುದಿವಸ ಏನಲ್ಲಿ ಸಿಕ್ತಾ ಮಗು. ಅದರ ಒಂದು ಕಾರ್ಯಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಇದ್ರು. ಆದ್ರೆ ಆ ಸೇತುವೆಯ ಕಾಮಗಾರಿಯನ್ನು ಒಂದು ಅಷ್ಟು ತರಾತುರಿಯಲ್ಲಿ ಮಾಡಿಸ್ಬೇಕು ಅನ್ನೋ ಒಂದು ಆ ವಿವೇಚನೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಇರಲಿಲ್ಲ. ಆದ್ರೆ ಈ ವರ್ಷ ಕೂಡ ಅದೇ ಪರಿಸ್ಥಿತಿ ಇದೆ ಅಲ್ಲಿ. ಈಗ ಅಷ್ಟೊಂದು ಮಳೆ ಇಲ್ಲ, ನೆರೆ ಬರುವಂತ ಪರಿಸ್ಥಿತಿ ಬರಲಿಲ್ಲ. ಅಕಸ್ಮಾತ್ ಬಂದ್ರೆ ಈ ಸಾರಿ ಕೂಡ ಅಂಥದ್ದೇ ಒಂದು ದುರಂತದ ಒಂದು ಕತೆ ಈ ಸಾರಿ ಕೂಡ ಆಗುವಂತ ಒಂದು ಪರಿಸ್ಥಿತಿ ಇದೆ. ಖಂಡಿತ ನಿರ್ಮಾಣವಾಗ್ತದೆ. ಯಾಕಂದ್ರೆ ಅದು ಆ ಬ್ರಿಡ್ಜಿಯ ಬದಿಯಲ್ಲಿ ಮಾತ್ರ ಅಲ್ಲ, ಪಡುಬಿದ್ರಿ ಪೇಟೆಯಲ್ಲಿಯೂ ಆಗ್ಬಹುದು. ಅಂತ ಸ್ಥಿತಿ ಇದೆ. ಇದಕ್ಕೆ
ಕೂಡಲೇ ನವಯೋಗ ಕಂಪನಿಯವರು ಕೂಡಲೇ ವ್ಯವಸ್ಥೆ ಮಾಡಬೇಕಂತ ನಾವು ಹೇಳಿದ್ದೇವೆ. ಅಲ್ಲಿ ಮೊನ್ನೆ ಠಾಣೆಯಲ್ಲಿ ಮೀಟಿಂಗ್ ಆಗುವಾಗ ಕೂಡ ಹೇಳಿದ್ದೇವೆ. ಅಲ್ಲಿ ಯಾರಾದರೂ ಅವರ ಒಬ್ಬ ಅಧಿಕಾರಿಗಳಲ್ಲಿ ನಿಲ್ಬೇಕಂತ ಹೇಳಿದ್ದೇವೆ. ಯಾರು ನಿಲ್ತಾ ಇಲ್ಲ ಆದರೂ ಹೇಳಿದ್ದೇವೆ. ಮತ್ತೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಯಾವಾಗ ಎಲ್ಲಿ ನೀರು ನಿಲ್ತದೆ, ಎಲ್ಲಿ ಯಾರ ಜೀವ ಕಳ್ಕೊಳ್ತಾರೆ ಅಂತ ನಮಗೆ ಅದು ಹೇಳಲಿಕ್ಕೇ ಬರುವುದಿಲ್ಲ. ಇದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ತುರ್ತಾಗಿ ಒಂದು ಪರ್ಯಾಯ ವ್ಯವಸ್ಥೆ ಆದರೂ ಕಲ್ಪಿಸಬೇಕು. ಚರಂಡಿಯ ನೀರು ಹೋಗ್ಲಿಕ್ಕೆ ಅದನ್ನಾದ್ರೂ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಈ ಸಾರಿ ಕೂಡ ಒಂದು ಪ್ರಾಣ ಹೋಗುವುದು ಖಂಡಿತ. ಅನ್ಸರ್ ಅಹಮದ್ ಅವ್ರ ಹತ್ರ ಕೇಳಬೇಕು. ಇಷ್ಟೊಂದು ಅಸಮರ್ಪಕವಾಗಿದೆ ಅಂತ ನವಯುಗ ಕಂಪನಿಯವ್ರ ಹತ್ರ ಹೇಳಿದ್ರು ಕೂಡ ಅವರೊಂದು ಮಾತನ್ನು ಹೇಳ್ತಾರೆ, ನಿಮಗೆ ಬೇಗ ಹೋಗಿ ಬರಲಿಕ್ಕೆ ಇದೊಂದು ಲಕ್ಸುರಿ ಟ್ರೀಟ್ಮೆಂಟ್ ಅಂತಂದರೆ ನಾವು ಪಡುಬಿದ್ರೆಯಿಂದ ಸಾಸ್ತಾನದವರೆಗೆ ನೀವು ಆದಷ್ಟು ಬೇಗ ಹೋಗ್ಬೋದು, ನಿಮಗೆ ಆದಷ್ಟು ಫಾಸ್ಟಾಗಿ ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಒಂದು ರೀತಿ ನೈಸ್ ರೋಡ್ ಥರ ಇದೆ, ಆರಾಮಾಗಿ ಹೋಗ್ಬೋದು, ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಲಕ್ಸುರಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ, ಅದಕ್ಕೋಸ್ಕರ ನೀವು ಟೋಲನ್ನು ಕಟ್ಟಲೇಬೇಕು. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಾದಂಥ ರೋಡನ್ನು ನಾವು ಒದಗಿಸಿದ್ದೇವೆ, ನೀವು ಯಾಕೆ ಪ್ರತಿಭಟನೆಯನ್ನು ಮಾಡ್ತೀರಿ ಅನ್ನುವಂಥ ಒಂದು ವಿಚಾರವಾಗಿ ಅವ್ರು ಕೇಳಿದ್ರೆ ಏನು ಉತ್ತರವನ್ನು ಕೊಡ್ಬೋದು ಅಂತ. ಎಲ್ಲಿದೆ ರಸ್ತೆ, ಎಲ್ಲಿದೆ? ನೀವು ಹೇಳಿದ್ರಲ್ಲ ಪಡುಬಿದ್ರಿಯಿಂದ ಸಾಸ್ತಾನವರ ಹೋಗ್ಲಿಕ್ಕೆ ಸಲೀಸಾದ ರಸ್ತೆ ಅಂತೇಳಿ, ರಸ್ತೆ ಎಲ್ಲಿದೆ? ಮೊದಲಿದ್ದ ರಸ್ತೆ ಇವರು ಕಾಮಗಾರಿ ಆರಂಭ ಮಾಡುವ ಮೊದಲಿದ್ದ ರಸ್ತೆಯಲ್ಲಿ ಬಹುಶಃ ನಾವೊಂದು 40 ನಿಮಿಷದಲ್ಲಿ ಹೋಗಿ ಮುಟ್ಬೋದಿತ್ತು. ಈಗ 1.5 ಗಂಟೆ ಬೇಕು. ಯಾವ್ದು ಒಳ್ಳೇದು? ಇದು ಒಳ್ಳೇದು, ಅದು ಒಳ್ಳೇದ? ಒಂದು ಸೈಡ್ನಲ್ಲಿ ಡಬಲ್ ಟೈಮ್ ಬೇಕು. ಮೊದಲು 40 ನಿಮಿಷದಲ್ಲಿ ಹೋಗ್ತೀವಿ, ಈಗ 1.5 ಗಂಟೆ ಬೇಕು. ಅದರ ಮಧ್ಯೆ ಪುನಃ ಟೋಲ್ ಕಟ್ಟಬೇಕು. ಇದು ಗಾಯದ ಮೇಲೆ ಬರೆ ಎಳ್ದಂತೆ, ಗೊತ್ತಾಗ್ಲಿಲ್ವಾ? ಇವರು ಅದೊಂದು ಯಾರೋ ನಮ್ಮ ಸ್ಟ್ರೈಕ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಇವರು ಟೋಲ್ಗಾಗಿ ರಸ್ತೆ ಮಾಡಿರೋದ, ರಸ್ತೆಗಾಗಿ ಟೋಲ್ ಮಾಡಿರೋದು ಅಂತೇಳಿ. ಬಹುಶಃ ಅದನ್ನು ನಾವು ಪದೇ ಪದೇ ಕೇಳಬೇಕಾಗ್ತದೆ, ಗೊತ್ತಾಗಿಲ್ವಾ? ಇವರು ಏನಿದೆ ಅಂತ ಗೊತ್ತುಂಟಾ, ಇದು ಜನರಿಗೆ ಒಂದು ಮೊಣಕಾಯಿಗೆ ಬೆಲ್ಲ ನೆಕ್ಕಿಸೋದು ಹೇಳ್ತಾರೆ, ಆ ರೀತಿ ಮಾಡ್ತಾ ಇದೆ. ನಿಮ್ಗೆ ಅದು ಮಾಡಿ ಕೊಡ್ತೇವೆ, ಇದು ಮಾಡಿ ಕೊಡ್ತೇವೆ ಅಂತೇಳಿ ಅಮಿಷ ತೋರಿಸಿ ಮೋಸ ಮಾಡ್ತಾರಲ್ಲ, ಹಗಲು ದರೋಡೆ. ಇದು ಹಗಲು ದರೋಡೆ ಅಂತ ಬಿಟ್ರೆ ಬೇರೆ ಏನಲ್ಲ, ಇದು ಹಗಲು ದರೋಡೆ. ನೀವು ಈ ಎಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು, ಇಷ್ಟೊಂದು ಸಮಸ್ಯೆಗಳಾಗ್ತಾ ಇರೋದನ್ನ ಇಟ್ಕೊಂಡು ಕಾನೂನಿನ ಮುಖಾಂತರ ಏನು ಹೋರಾಟವನ್ನು ಮಾಡೋದಕ್ಕೆ ಆಗೋದಿಲ್ವಾ ಅಂತ? ಕಾನೂನಿನ ಮುಖಾಂತರ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಈಗ ಈ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಹೇಳ್ಬೇಕಾ ಇಲ್ವೋ ಗೊತ್ತಿಲ್ಲ, ಅದನ್ನು ಕಾನೂನಿನ ಮೇಲೆ ಕೂಡ ಭರವಸೆ ಇಡುವಂತ ಪರಿಸ್ಥಿತಿ ಈಗ ಇಲ್ಲ. ಹಾಗಾಗಿದೆ. ಯಾಕಂದ್ರೆ ಹಲವಾರು ವಿದ್ಯಮಾನಗಳನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ? ಈಗಿನ ಕಾನೂನು ಉಳ್ಳವರಿಗೆ, ಅಧಿಕಾರ ಇದ್ದವರಿಗೆ ಬಿಟ್ರೆ ಜನಸಾಮಾನ್ಯರಿಗೆ ಎಲ್ಲಿಯೂ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಒಂದು ಕನಸು ಬಿಟ್ರೆ ನನಸಾದದ್ದು ಹಲವು ವರ್ಷಗಳು ನಾವಂತೂ ಕಾಣಲಿಲ್ಲ. ಹಾಗಾಗಿ ಕಾನೂನಿನ ಮೊರೆ ಹೋಗುದು ಒಂದು, ನಮ್ಗೆ ನ್ಯಾಯ ಸಿಗ್ತದೆ ಅನ್ನುವಂತಹ ಭರವಸೆ ಖಂಡಿತ ನಮ್ಗೆ ಇಲ್ಲ. ಹಾಗಾಗಿ ನಾವೆಷ್ಟು ದಿನ ಬದುಕಿರ್ತೇವೋ ಅಷ್ಟು ದಿನ ಪ್ರತಿಭಟಿಸಿ ನಾವು ಏನ್ ಮಾಡಿದ್ದು ದಬ್ಬಾಳಿಕೆಗೆ ಬಲಿಯಾಗುದಿಲ್ಲ ಅನ್ನುವಂಥ ತೋರಿಸ್ಕೊಳ್ಳೋದೇ ಒಂದು ದಾರಿ ಬಿಟ್ರೆ ಬೇರೆ ದಾರಿ ನಮ್ಮ ಹತ್ರ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗಾಗಲೇ ನೀವು ಮಳೆಗಾಲದ ವಿಚಾರವನ್ನು ತೆಗೆದ್ರಿ, ಇನ್ನೇನು ಮಳೆಗಾಲ ಬರುತ್ತೆ, ಮಳೆಗಾಲ ಅಷ್ಟೇನು ಇಲ್ಲ ಈ ಒಂದು ಸಂದರ್ಭದಲ್ಲಿ, ಆದರೂ ಎಚ್ಚೆತ್ಕೊಳ್ಬೇಕಿತ್ತು ನವಯುಗ ಕಂಪನಿ ಅಂತ. ಆದರೆ ಮೊನ್ನೆ ಸುರಿದಂಥ ಒಂದೇ ಒಂದು ಮಳೆಗೆ ಪಡುಬಿದ್ರಿ ಪೇಟೆ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಬಹುಶಃ ನಿಮಗೂ ಕೂಡ ಗೊತ್ತಿದೆ, ಎಲ್ಲ ಮನೆಗಳ ಎಲ್ಲ ಒಂದು ಅಲ್ಲಿನ ಒಂದು ಅಂಗಡಿ ಮುಂಗಟ್ಟುಗಳಲ್ಲಿ ನೀರು ಬರೋದಾಗಿರ್ಬೋದು, ಅಥವಾ ರಸ್ತೆ ಮೇಲೆ ನೀರು ಬರೋದಾಗಿರ್ಬೋದು, ಅಲ್ಲಿನ ಒಂದು ಶಾಲೆ ಮಕ್ಕಳಿಗೂ ಕೂಡ ಹೋಗೋದಕ್ಕೆ, ನಡ್ಕೊಂಡು ಹೋಗೋದಕ್ಕೂ ಕೂಡ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ. ಇವೆಲ್ಲವುಗಳನ್ನು ಸರಿ ಮಾಡಿ ಅಂತ ಅದೆಷ್ಟೇ ಒಂದು ಆಗ್ರಹಗಳನ್ನು ಮಾಡಿದ್ರು ಕೂಡ ಒಂದು ತಾತ್ಕಾಲಿಕವಾದಂಥ ಒಂದು ಸಮರ್ಪಕವಾದಂಥ ಒಂದು ರಸ್ತೆಯನ್ನು ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಒಂದು ತಾತ್ಕಾಲಿಕವಾದಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ವ ಅಂತ ಅಲ್ಲ. ಅವರು ಯಾವ ರೀತಿ ಮಾಡ್ತಾರೆ ತಾತ್ಕಾಲಿಕ ಪರಿಹಾರ? ಹೇಗೆ ಮಾಡ್ಬೋದು ಅಂತ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವರಿಗೆ ಅಲ್ಲಿ ಜಾಗದ ಕೊರತೆ ಇದೆ. ಎಲ್ಲಿ ಅವರು ಜಾಗವನ್ನ ಅಕ್ವೈರ್ ಮಾಡಿದ್ದಾರೆ ಆ ಜಾಗ ಅಲ್ಲಿ ತೆರವು ಮಾಡಿಲ್ಲ ಅವರು. ಅಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಅವರ ಬಿಲ್ಡಿಂಗ್ ಅಲ್ಲೇ ತಲೆ ಎತ್ತಿ ನಿಂತಿದೆ. ಹಾಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ? ಶ್ರೀಮಂತರ ಕೈಗೊಮ್ಮೆಯಾಗಿ ಇವರು ಕುಣಿಯುವುದಾದ್ರೆ ಪರ್ಯಾಯ ವ್ಯವಸ್ಥೆ ಹಾಗೆ ಮಾಡ್ತಾರೆ ಹೇಳಿ? ಸಾಧ್ಯವಿಲ್ಲ. ಪರ್ಯಾಯ ವ್ಯವಸ್ಥೆ ಅವರು ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳುವಂಥದ್ದು ಅದಲ್ಲ, ಏನು ಇಲ್ಲದಿದ್ರು ನೀರು ಹೋಗ್ಲಿಕ್ಕೆ, ಸರಾಗವಾಗಿ ನೀರು ಹರಿದು ಹೋಗುವಂತ ಒಂದು ವ್ಯವಸ್ಥೆಯನ್ನಾದರೂ ಕಲ್ಪಿಸಿಕೊಡ್ಲಿ. ಮೊನ್ನೆ ಒಂದೇ ದಿವಸದ ಮಳೆಯಲ್ಲಿ 1 ಗಂಟೆ ಸುರಿದಿರಬಹುದು ಅಷ್ಟು ಜೋರಾಗಿ. ಆ ಮಳೆಯಲ್ಲಿ ಅಲ್ಲಿ ಏನು ಸೇತುವೆಯಂತೆ ನೀರು ತುಂಬಿ ತುಳ್ಕಾಡ್ತಿತ್ತು ಪಡುಬಿದ್ರಿ ಪೇಟೆಯಲ್ಲಿ. ಅದೇ ಮಳೆ ಒಂದು ವಾರ ಬಂದ್ರೆ
ಏನಾಗ್ತಿತ್ತು ಪಡುಬಿದ್ರೆ ವ್ಯವಸ್ಥೆ? ಪಡುಬಿದ್ರೆಯಲ್ಲಿ ನೆರೆಯಾಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಒಂದು ವಿಚಾರ ಖಂಡಿತ ಹೇಳ್ತಿದ್ರು. ಖಂಡಿತ ನೆರೆ ಆಗ್ತದೆ. ಒಂದು ಮತ್ತೊಮ್ಮೆ ನೀವು ಏನೋ ಒಂದು ಹೇಳಿದಿರಿ, ಈಗ ಟೋಲ್ ಸಂಗ್ರಹದ ಬಗ್ಗೆ ಹೇಳಿದಿರಿ. ನಾವು ಟೋಲ್ ಎಲ್ಲೆಲ್ಲಿ ಕಟ್ಟಬೇಕು? ಮುಕ್ಕದಲ್ಲಿ ಟೋಲ್ ಕಟ್ತೇವೆ. ಅದಕ್ಕಿಂತ 5 ಕಿಲೋಮೀಟರ್ ಮುಂದೆ ಬಂದ್ರೆ ಹೆಜಮಾಡಿಯಲ್ಲಿ ಟೋಲ್ ಕಟ್ತೇವೆ. ಅದಕ್ಕಿಂತ 1 ಕಿಲೋಮೀಟರ್ ಮುಂದೆ ಬಂದ್ರೆ ಅಲ್ಲಿ ಪೊಲೀಸರು ನಿಂತ್ಕೊಳ್ತಾರೆ. ರಸ್ತೆ ಕ್ಲಿಯರ್ ಮಾಡೋರೊಂದು ಒಂದು ಪೊಲೀಸ್ ಒಂದು ನಿಯೋಗ ಇದೆ ಅಲ್ಲಿ ನಿಂತ್ಕೊಂಡು ಅವರು ಕೂಡ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೋ ಒಂದು ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ, ಅದನ್ನು ಈ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅವರು ಕೂಡ ಕೇಸ್ ಹಾಕ್ತಾ ಇದ್ದಾರೆ. ಅಲ್ಲಿ ಎಷ್ಟು ಕಡೆಯಲ್ಲಿ ಒಂದು ಉಡುಪಿಗೆ ಬರಬೇಕಾದ್ರೆ, ಯಾರು ಮುಕ್ಕದಿಂದ ಉಡುಪಿಗೆ ಬರಬೇಕಾದ್ರೆ ಸಾಧಾರಣ ಅವನೊಂದು 300-400 ರೂಪಾಯಿ ಕಿಸೆಯಲ್ಲಿ ಇರ್ಬೇಕು ಅವನದು. ಇಲ್ಲದಿದ್ರೆ ಅವನಿಗೆ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಗಲು ದರೋಡೆ ಮಾಡಿದ ರೀತಿಯಲ್ಲಿ, ಇವರು ಹೇಳಿದಾಗೆ ಹಗಲು ದರೋಡೆ ಮಾಡಿದ ರೀತಿಯಲ್ಲಿ ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಅದು ಠಾಣೆಯಲ್ಲಿ ಕೂಡ ಅದನ್ನು ಹೇಳಿದ್ದೇವೆ. ಯಾಕಾಗಿ ಮಾಡ್ತಾರೆ? ನಾವು ನೋಡಿ ಈಗ ಟೋಲ್ ಅಂತ ಹೇಳುವತ್ತು, ನಾವು ಹೆಜಮಾಡಿಯಿಂದ ಮುಲ್ಕಿಗೆ ಹೋಗ್ಬೇಕು. ಹೆಜಮಾಡಿಯಿಂದ ಏನೋ ನಮ್ದೊಂದು ಅಲ್ಲಿ ಬೆಳೆದಂತ ತರಕಾರಿಗಳನ್ನು ತಗೊಂಡೋಗಿ ಮುಲ್ಕಿ ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ನಾವು ಅಲ್ಲಿ 45 ರೂಪಾಯಿ ಟೋಲ್ ಕಟ್ಟಬೇಕು. ಹೇಗೆ ವ್ಯಾಪಾರ ಮಾಡುದು? ಖಂಡಿತ. ಈ ರೀತಿಯ ಒಂದು ವ್ಯವಸ್ಥೆ ಇರುವಾಗ ಸರ್ಕಾರ ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಟೋಲ್ನ ಬಗ್ಗೆ ಒಂದು, ನಾವೀಗ 7 ಕಿಲೋಮೀಟರ್ ಕೇಳಿದ್ದೇವೆ. ನಾವು ನಿಜವಾಗಿ ಅದು ಉಡುಪಿ ಜಿಲ್ಲೆಗೆ ಅಂತ ಕೇಳಿದ್ದೇವೆ, ಅದನ್ನು ಕೊಡ್ಬೇಕಂತ ಕೇಳಿದ್ದೇವೆ. ಆದ್ರೂ 7 ಕಿಲೋಮೀಟರ್ ಕೊಟ್ಟಿದ್ದಾರೆ. ಅದನ್ನಾದ್ರೂ ಸರಿಯಾಗಿ ಅವರು ನಿಭಾಯಿಸಲಿ. ಕಾಮಗಾರಿಯನ್ನು ಸಂಪೂರ್ಣಗೊಳಿಸದೆ, ಈಗ ಅವರಿಗೊಂದು ನಿಯಮ ಇದೆ, ಎಲ್ಲ ಕಾಮಗಾರಿಯನ್ನು ಅವರು ಸಂಪೂರ್ಣಗೊಳಿಸದೆ ಹೇಗೆ ಟೋಲ್ ಸಂಗ್ರಹ ಮಾಡ್ತಾರೆ? ಹಾಗಾದ್ರೆ ಸರ್ಕಾರ ಕೂಡ ಅವರ ಜೊತೆ ಸೇರ್ಕೊಂಡಿದೆ ಅಂತ ನಮ್ಗೆ ಅನಿಸ್ತದೆ. ಇಲ್ಲದಿದ್ರೆ ಹಾಗೆ ಮಾಡ್ತಾರೆ. ಜಿಲ್ಲಾಧಿಕಾರಿಗಳೇ ನಿಲ್ಲಿಸಬಹುದಲ್ವಾ? ಸೇತುವೆ ಆಗ್ಲಿಲ್ಲ, ಕಾಮಗಾರಿ ಸಂಪೂರ್ಣ ಆಗ್ಲಿಲ್ಲ, ಅಲ್ಲಿ ಜಬರ್ದಸ್ತಿಯಿಂದ ಅಲ್ಲಿ ಯಾರೋ ಗೂಂಡಗಳನ್ನು ತಂದಿಟ್ಟು ಟೋಲ್ ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ ಇರುವಾಗ ಯಾಕೆ ಜಿಲ್ಲಾಧಿಕಾರಿಗಳು ಮೌನವಾಗಿದ್ದಾರೆ? ಅದನ್ನು ನಿಲ್ಲಿಸಬಹುದಲ್ವಾ? ಅವರು ಕೂಡ ನಿಲ್ಲಿಸುವುದಿಲ್ಲ. ಯಾಕಂದ್ರೆ ಇವರು ಹೇಳಿದಾಗೆ ಕಾನೂನು ಹೋರಾಟವನ್ನು ಮಾಡಬಹುದು. ಕಾನೂನು ಹೋರಾಟ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಅಧಿಕಾರಿಗಳು ಟೋಲ್ನವರು ಇವರೆಲ್ಲ ಒಟ್ಟಾಗಿದ್ರೆ ಕಾನೂನು ಯಾರ ಜೊತೆ ಇರುತ್ತೆ? ಖಂಡಿತ. ಆದ್ದರಿಂದ ಅದರ ಮೇಲೆ ಭರವಸೆ ಇಲ್ಲ. ಕೂಡಲೇ ತಾತ್ಕಾಲಿಕವಾಗಿ ನಮ್ಗೆ ಅಲ್ಲಿ ಏನು ಬೇಕು ಅದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಆ ಪಡುಬಿದ್ರಿ ಪೇಟೆಗೆ ಒಂದು ಅಲ್ಲಿಯ ವ್ಯವಸ್ಥೆಯನ್ನು ನೋಡಿ ಅವ್ರು ಕೂಡಲೇ ಅದಕ್ಕೆ ಒಂದು ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ನೀವು ಈಗಾಗಲೇ ಅನ್ಸಾರ್ ಅಹಮದ್ ಅವರು ಹೇಳ್ತಾ ಇದ್ರು, ಸಾಕಷ್ಟು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರಿ, ಕೇಂದ್ರದ ಇಬ್ಬಗೆ ನೀತಿ ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಕೂಗುಗಳು ಕೇಳಿ ಬಂದಿತ್ತು. ಹಾಗಾದರೆ ಆ ಒಂದು ಕೇಂದ್ರದ ಇಬ್ಬಗೆ ನೀತಿ ಅಂತಂದರೆ ಏನು ಅಂತ, ಇಷ್ಟರ ಮಟ್ಟಿಗೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಆನ್ಸರ್ಗಳು ಬೇಕು ಅಂತ. ನೋಡಿ, ನವಯುಗ ಕಂಪನಿ ಏನು ಏಕಾಏಕಿ ತಾನೇ ಬಂದು ಇಲ್ಲಿ ಟೋಲ್ ಸಂಗ್ರಹಕ್ಕೆ ಆರಂಭ ಮಾಡಲಿಲ್ಲ. ಅದಕ್ಕೆ ಅನುವು ಮಾಡಿಕೊಟ್ಟದ್ದು ಕೇಂದ್ರ ಸರ್ಕಾರ. ನವಯುಗ ಕಂಪನಿ ಸರಿಯಾದ ರೀತಿಯಲ್ಲಿ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸದೆ ಟೋಲ್ ಆರಂಭ ಮಾಡಲಿಕ್ಕೆ ಯಾಕೆ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದ್ದು ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಯಕ್ಷ ಪ್ರಶ್ನೆ ಒಂದು. ನಂತರ ಉಡುಪಿ ಜಿಲ್ಲೆಯಲ್ಲಿ ಒಬ್ಬರು ಸಂಸದ ಇದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ನಮಗೆ ಉಡುಪಿ ಜಿಲ್ಲೆಯಲ್ಲಿ ಇರುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಸಂಸದೆ. ಆ ಸಂಸದೆ ಇದ್ದು ಇಲ್ಲದಾಗೆ ಆಗಿದೆ. ನಾವಲ್ಲಿ 32 ದಿವಸ ಪ್ರತಿಭಟನೆ ಮಾಡಿದ್ರು ಸಹ ಪಡುಬಿದ್ರಿಯಲ್ಲಿ ಹೆಜಮಾಡಿ ಟೋಲ್ಗೇಟ್ ವಿಚಾರದಲ್ಲಿ ಅದೇ ರಸ್ತೆಯಲ್ಲಿ ಆಚೆ ಈಚೆ ಹೋಗ್ತಾ ಇದ್ರು ಬಂದು ಒಂದು ಸೌಜನ್ಯಕ್ಕೋಸ್ಕರ ಭೇಟಿ ಕೊಡಬೇಕು ಅನ್ನುವಂತ ಯೋಗ್ಯತೆ ಅವಿವೇಕಿತ ನಾವು ಸಂಸದೆ ಇದ್ರೆ ಅದು ಶೋಭಾ ಕರಂದ್ಲಾಜೆ ಅವರು. ನೇರವಾಗಿ ಹೇಳ್ತೇನೆ. ಯಾಕಂತಂದ್ರೆ 32 ದಿವಸದಲ್ಲಿ ನಾವು ಎಷ್ಟು ಸಲ ಹೇಳಿ ಕಳಿಸಿದ್ರು ಸಹ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ 5 ನಿಮಿಷಕ್ಕೆ ಭೇಟಿ ಕೊಡುವಂತಹ ಪುರ್ಸೊತ್ತು ಅವ್ರಿಗೆ ಇರ್ಲಿಲ್ವಾ? ಅದಂತ ಸಂಸದೆ ಹಾಗಾದ್ರೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಎಸ್ ಸರ್, ಹೇಳಿ. ನಾವು ಟೋಲಿನ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಅವ್ಯವಸ್ಥೆ ಆದಂತ ಒಂದು ಹೆದ್ದಾರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ? ಈಗ ನೋಡಿ, ಇವರು ಟೋಲ್ ತಗೊಳ್ತಾರೆ, ರೋಡ್ ಕಂಪ್ಲೀಟ್ ಆಗ್ಲಿಲ್ಲ, ಕಂಪ್ಲೀಟ್ ಆಗ್ಲಿಲ್ಲ. ಪ್ರತಿಯೊಂದು ವಸ್ತುವಿಗೆ ನಾವು ತೆರಿಗೆ ಕಟ್ತೇವೆ. ಮತ್ತೆ ರಸ್ತೆಯಲ್ಲಿ ನಮ್ಗೆ ಅಲ್ಲಿ ನಾಯಿ ಕಾಯ್ಬೇಕು ಇವರ ಗಾಡಿ ಹಿಂದೆ. ಮತ್ತೆ ನೋಡಿ, ಅಲ್ಲಿ 4-5 ಕೌಂಟರ್ ಇರ್ತದೆ, ಇವ್ರದ್ದು 2 ಕೌಂಟರ್ ಮಾತ್ರ ಓಪನ್, ಸ್ಟಾಪ್ ಇಡುದಿಲ್ಲ. ಹಣ ಕೊಟ್ಟ ಮೇಲೆ ಇವರು ಸರ್ವಿಸ್ ಕೊಡ್ತಾರ? ಸರ್ವಿಸ್ ಕೊಟ್ರೆ ಯಾರಿಗೆ ಫೆಸಿಲಿಟಿ ಕೊಡ್ತಾರ? ಹೆಚ್ಚಿನವರಿಗೆ ಅರ್ಜೆಂಟ್ ಇರ್ತದೆ, ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಇರ್ತದೆ. ಇದ್ರ ಬಗ್ಗೆ ಯಾರು ಜನಪ್ರತಿನಿಧಿಗಳಾಗ್ಲಿ ಜನರಾಗ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಇದೇನು ಗೊತ್ತಿಲ್ಲ, ಹಗಲು ದರೋಡೆ ಮಾಡ್ತಿದ್ದಾರೆ ಇವರು. ಅವ್ರ ಹಣ ಎಷ್ಟು ನೋಡಿ ಒಂದೊಂದು ಟೋಲಿಗೆ? ಅದೇ ಕೇರಳದಲ್ಲಿ ನೀವು ಕಂಪೇರ್ ಮಾಡಿ ನೋಡಿ, ಕಮ್ಮಿ ಉಂಟು, 50% ಕಮ್ಮಿ ಉಂಟು.
ಗಾಡಿ ನಿಲ್ಸಿರ್ತಾರೆ ಅಂದ್ರೆ ಯಾರು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಹೆಚ್ಚು. ಈಗ ಒಂದು ಗಾಡಿ ನಿಂತು ಒಂದು 3 ನಿಮಿಷ 4 ನಿಮಿಷ ಆಗ್ತದೆ ಕೆಲವೊಮ್ಮೆ. ಇವ್ರದ್ದು ಅಂದ್ರೆ ಸ್ಟಾಫ್ ಇರುದಿಲ್ಲ, ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಇದನ್ನೆಲ್ಲ ಯಾಕೆ ಇವರೆಲ್ಲ ಪರಿಹರಿಸಿಲ್ಲ? ಮತ್ತೆ ಯಾವ ನೋಡಿ, ಯಾವ ಪಕ್ಷದವರಾಗ್ಲಿ ಯಾವ ಜನಪ್ರತಿನಿಧಿಗಳಾಗ್ಲಿ ಇದರಲ್ಲಿ ಒಂದು ಮುತುವರ್ಜಿ ವಹಿಸಿ ಪ್ರತಿಭಟನೆ ಮಾಡಿ ಟೋಲ್ ಫ್ರೀ ಮಾಡ್ಬೇಕಂತ ಒಂದು ಅಭಿಪ್ರಾಯ ಇತ್ತು. ಹೋಗ್ಲಿ, ಟೋಲ್ ಫ್ರೀ ಮಾಡ್ಲಿದ್ರೆ ಒಂದು ಮಿನಿಮಮ್ ಖರ್ಚು ಮಾಡ್ಲಿ ಅಲ್ಲ. ಈಗ ಒಂದು ನೋಡಿ, ಈಗ ನೋಡಿ ಆಲ್ರೆಡಿ ಬಿಸ್ನೆಸ್ ಎಲ್ಲ ಕಮ್ಮಿ ಆಗಿದೆ. 3-4 ಗಾಡಿ ಅವರು ಹೋಗಿ ಬರೋರು, ಅವ್ರಿಗೆ ಬಾಡಿಗೆ ಅನ್ಸುತ್ತದೆ ಹೇಳಿ, ಟೋಲಿಗೆ ಹಣ ಬರ್ಬೇಕಲ್ಲ. ನಾವು ದುಡ್ಡು ಇವರಿಗೆ ಕೊಡುದು. ಮತ್ತೆ ನೋಡಿ, ಇನ್ಶೂರೆನ್ಸ್ ಕಟ್ತೇವೆ, ರೋಡ್ ಟ್ಯಾಕ್ಸ್ ಕಟ್ತೇವೆ. ಪುನಃ ಇದು ಯಾವ ರೀತಿ ಒಂದು ನಮ್ಮ ತೆರಿಗೆ ವಸೂಲು ಮಾಡುದು ಟೋಲ್? ಖಂಡಿತ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕು. ಮತ್ತೆ ನಿಮ್ಮ ಸ್ಪಂದನ ಟಿವಿ ಅವರು ಸ್ವಲ್ಪ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ಬೇಕು. ಅಲ್ಲಲ್ಲಿ ಯಾವ ರೀತಿ ಅವ್ಯವಸ್ಥೆ ಉಂಟು ನೋಡಿ. ಒಂದರಿಂದ ಒಂದು ಗಾಡಿ ಕೆಲವರು ಏರ್ಪೋರ್ಟ್ ಇರ್ತದೆ, ಕೆಲವರು ಅಪಾಯಿಂಟ್ಮೆಂಟ್ ಇರ್ತದೆ. ಅಂದ್ರೆ ಎಲ್ಲೆಲ್ಲಿ ಅವರು ಸ್ಟಾಫ್ ನಾರ್ತ್ನವರನ್ನು ಇಡ್ತಾರೆ, ಅವರಿಗೆ ಕೆಲವು ಭಾಷೆ ಅರ್ಥ ಆಗುದಿಲ್ಲ. ಎಲ್ಲೆಲ್ಲಿ ಬ್ಯಾರಿಕೇಡ್ ಇಡ್ತಾರೆ, ಅವರು ತೊಂದರೆ ಕೊಡ್ತಾರೆ. ಇದು ಸರಿಯಾ ನೋಡಿನಿ. ಖಂಡಿತ ನೀವು ಹೇಳಿದ ಕರೆಕ್ಟ್ ಉಂಟು. ಅಲ್ಲಿ ಬ್ರಹ್ಮಾವರದಲ್ಲಿ, ನೀವು ಬ್ರಹ್ಮಾವರ ಅಂತಂದ್ರೆ ಅಲ್ಲಿ ಎಲ್ಲ ಒಂದು ಮಳೆಗಾಲ ಆರಂಭವಾಗಿದ್ದಂಥ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಮುಂಜಾಗ್ರತೆ ಕ್ರಮವನ್ನಾದರೂ ಅಲ್ಲಿನ ಒಂದು ತೆಗೆದುಕೊಂಡಿದ್ದಾರ ಅಂತ? ಇಲ್ಲಿ ಅಂತ ಇಟ್ಕೊಳ್ಳಿಲ್ಲ ಸರ್. ಈಗ ಇನ್ನು ನೋಡಿ, ಮಳೆ ಕರೆಕ್ಟ್ ಇಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ. ಇನ್ನು ಗೊತ್ತಾಗ್ತದೆ ಮಳೆ ಬಂದ ಮೇಲೆ ಇವರಿಗೆ ಮುಂಗಾರು ಕರೆಕ್ಟ್ ಇಲ್ಲಿ ಎಫೆಕ್ಟ್ ಆಗ್ಲಿಲ್ಲ. ಆದ್ಮೇಲೆ ಗೊತ್ತಾಗ. ಇನ್ನು ನೋಡಿ, ಒಂದು ಇದು ಕಾಮಗಾರಿ ಉಂಟಲ್ಲ, ಇದು ಆಮೆಗತಿಯ ಕಾಮಗಾರಿ. ಈಗ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ತೊಂದರೆ ಇಲ್ಲ, ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ತೊಂದರೆ ಇಲ್ಲ. ಒಂದು ಒಳ್ಳೆ ರೋಡ್ ಉಂಟು, ಒಳ್ಳೆ ಲೈಟ್ ಉಂಟು, ನಾವು ಟೋಲ್ ಕೊಡ್ಬೋದು. ಇದು ಕಂಪ್ಲೀಟೇ ಮಾಡ್ಲಿಲ್ಲ, ಖಾಲಿ ಟೋಲ್ ಇದು ಬಿದ್ದಿದ್ದಾರೆ ಇವರು. ಅಲ್ಲಲ್ಲಿ ಸ್ಟಾಫ್ ಇಡುದು. 5 ಕೌಂಟರ್ ಇರ್ತಾರೆ ನೋಡಿಬೇಕಾದ್ರೆ ನೀವು. 2 ಕೌಂಟರ್ ಮಾತ್ರ ಓಪನ್ ಇರ್ತದೆ. 3 ಕೌಂಟರ್ ಇವರು ಸ್ಟಾಫಿಗೆ ಹಣ ಕೊಡ್ಲಿಕ್ಕೆ ಇರ್ತಾರೆ ಇರುದಿಲ್ಲ. ಇವರು ಕಲೆಕ್ಟ್ ಮಾಡ್ತಾರೆ. ಒಂದೊಂದು ವಾಹನಕ್ಕೆ ಎಷ್ಟು ಹೊತ್ತು ನಿಲ್ತಾರೆ, ಎಷ್ಟು ಅಂದ್ರೆ 1 ನಿಮಿಷ 2 ನಿಮಿಷ ಅಂದ್ರೆ ಕ್ಯಾಲ್ಕುಲೇಷನ್ ಎಷ್ಟು ಡಿಸ್ಟರ್ಬೆನ್ಸ್ ಕೊಡ್ತಾರೆ. ಮೇಲೆ ಫ್ರೀ ಇರಬೇಕು ಸರ್ವಿಸ್ ಅಂತ. ಇದ್ರ ಬಗ್ಗೆ ನೋಡಿ, ನಾನು ಹೇಳಿದ್ರೆ ಈ ಪೊಲೀಸರು ಅವ್ರ ತರ ಡಿಸ್ಕಷನ್ ಮಾಡಿ ಒಂದು ಮೀಟಿಂಗ್ ಮಾಡಿ ಜನರಿಗೆ ಒಂದು ಹಿತವಾಗುವಂತ ಒಂದು ಕಾನೂನು ತಂದ್ರೆ ಒಳ್ಳೇದು. ಬೇರೆ ಕಡೆ ಯಾವ ರೀತಿ ಉಂಟು ನೋಡಿ. ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಲ ಸರ್. ಮತ್ತೆ ನೋಡಿ, ಪ್ರತಿಯೊಂದು ವಸ್ತು ನಾವು ತೆರಿಗೆ ಕಟ್ತೇವೆ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ನಮ್ಮ ತಗೊಳ್ತಾರೆ. ನಮ್ಮ ತೆರಿಗೆ ಹಣವನ್ನೇ ಇವರು ಪ್ರಾಜೆಕ್ಟ್ ಕೊಡುದು, ಇವರ ಕಿಸಿಯಿಂದ ಯಾರಿಗೂ ಕೊಡುದಿಲ್ಲ. ನೋಡಿಬೇಕಾದ್ರೆ. ಎಸ್, ಖಂಡಿತ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವರು ಸಾಕಷ್ಟು ಮಾತುಗಳನ್ನು ಹೇಳಿದ್ರು, ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ರು. ತಗೊಳ್ಳಿ, ಈ ಒಂದು ಸುಂಕವನ್ನು ತೆಗೆದುಕೊಳ್ಳಿ, ತೊಂದರೆ ಇಲ್ಲ, ಆದರೆ ಒಂದು ರೀಸನಬಲ್ ರೇಟಲ್ಲಿ ತೆಗೆದುಕೊಳ್ಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿದರು. ಸಾಕಷ್ಟು ಅಭಿಪ್ರಾಯಗಳನ್ನು ಹೇಳಿದರು, ಅದರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇನೆ. ಈಗಾಗಲೇ ಮಾತಾಡಿದ ಹಾಗೆ ಈ ಒಂದು ಟೋಲ್ನ ವಿಚಾರವಾಗಿ ಸಮಸ್ಯೆಗಳಿದೆ. ಅದೇ ರೀತಿಯಲ್ಲಿ ಮಳೆಗಾಲ ಇನ್ನೇನು ಆರಂಭವಾದಂಥ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಮುಂಜಾಗ್ರತೆಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಇಲ್ಲಿ ಸಾಸ್ತಾನದಿಂದ ಪಡುಬಿದ್ರೆವರೆಗೆ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿ ನವಯುಗ ಕಂಪನಿ ಎಲ್ಲೆಲ್ಲಿ ಮಾಡಿದೋ ಅಲ್ಲೆಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕಾಮಗಾರಿಗಳಾಗಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಅದನ್ನು ಇನ್ನೂ ಕೂಡ ಮುಂದುವರಿಸ್ತೇನೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಇದೆಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಹೆದ್ದಾರಿಯಲ್ಲಿ ಏನೇನಾಗಿದೆ, ಈ ಒಂದು ನ್ಯಾಷನಲ್ ಹೈವೇಯಲ್ಲಿ ಏನೇನಾಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಈಗಾಗಲೇ ಮಾತಾಡಿದ ಹಾಗೆ ಈ ಒಂದು ಸಮಸ್ಯೆಗಳ ಜೊತೆಗೆ ಅದ್ರ ಮಧ್ಯೆ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ನಮಸ್ತೆ, ಪಡುಬಿದ್ರಿಂದ ಸೈಯದ್ ಅಂತ. ಎಸ್, ಹೇಳಿ ಸರ್. ಈ ಒಂದು ಪಡುಬಿದ್ರೆ ಬಗ್ಗೆ ಕೂಡ ಮಾತಾಡ್ತಾ ಈ ನವಯುಗದವ್ರದ್ದು ಕಾಟ ತುಂಬಾ ಆಗಿದೆ ಸರ್. ಈಗ ಪಡುಬಿದ್ರೆಯಲ್ಲಿ ಒಂದು ಕೂಡ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅವರು. ಅದು ಬಿಟ್ಟು ಮೊನ್ನೆ ಮತ್ತೆ ಟೋಲ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ. 33 ದಿನದ ಹೋರಾಟ ಆಗಿ ಎಲ್ಲ ಫ್ರೀ ಕೊಡ್ತೇನೆ ಅಂತ ಹೇಳಿ ಇವರು ಗಡಿ ತೊಂದರೆ ಕೊಡದೆ ಇವರಿಗೆ ಒಂದು ಇದಾಗಿಬಿಟ್ಟಿದೆ ಅವರಿಗೆ. ಆದ್ರೆ ಇವರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಎಂತ ಇಲ್ಲ. ಅವ್ರು ಮಾಡಿದ್ದೇ ಒಂದು ಇದರ ತರ ಆಗಿದೆ ಸರ್. ನೀವೀಗಾಗಲೇ ಹೇಳಿದ್ರಿ 33 ದಿನದ ಒಂದು ಹೋರಾಟವನ್ನ ಮಾಡಿದ್ರಿ ಅಂತ. 33 ದಿನದ ಹೋರಾಟವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಫಲ ಸಿಗ್ಲಿಲ್ಲ. ಒಂದು 7 ಕಿಲೋಮೀಟರ್ ಹಂತದವರೆಗೆ ಮಾತ್ರ ಫ್ರೀ ಕೊಟ್ಟರು. ನಂತರ ಮತ್ತೆ ಅದನ್ನ ಹಣವನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಗಳಾಯಿತು. ಈಗ ಮತ್ತೆ ಫ್ರೀ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಆಟ ಆಡ್ತಾ ಇದ್ದಾರೆ. ಇದನ್ನ ಹೇಗೆಲ್ಲ ಸರಿ ಮಾಡ್ಬೋದು ಅಂತ ಇವರು ಜನರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇದೇ ಒಂದು ವಿಚಾರ ಬೇರೆ ಕಡೆ ಎಲ್ಲಾದ್ರೂ ಆಗಿದ್ರೆ
ಅದ್ರ ಪರಿಣಾಮನೇ ಬೇರೆ ಆಗ್ತದೆ. ಅಂದ್ರೆ ಇಲ್ಲಿ ಶಾಂತಿ ಪ್ರಿಯರು ಜಾಸ್ತಿ, ಇಲ್ಲಿ ಅಂದ್ರೆ ಉಡುಪಿ ಮತ್ತು ಮಂಗಳೂರಿನ ಜನರು ತುಂಬಾ ಶಾಂತಿಯುತವಾಗಿ ಯಾವ್ದು ಬೇಡ ನಮ್ಗೆ ಬೇಡ ಅಂತ ಸುಮ್ಮನೆ ಇರ್ತಾರೆ. ಆದ್ರೆ ಒಂದು ದಿನ ಇವರಿಗೆ ಕರೆಕ್ಟ್ ಆಗಿ ಎಲ್ರು ಒಟ್ಟಾಗಿ ಒಂದು ಹೋರಾಟವನ್ನು ಮಾಡಿದ್ರೆ ಈ ಟೋಲ್ ಗೇಟ್ ಇಲ್ಲದಾಗೆ ಮಾಡಿಬಿಡ್ಬೋದು. ಖಂಡಿತ. ಕೆಲಸ ಎಲ್ಲ ಕ್ಲಿಯರ್ ಮಾಡಿದೆ, ಈ ತರ ಟೋಲ್ ತಗೊಳ್ಳೋದು ದರೋಡೆ ಮಾಡಿದ ರೀತಿ ಆಗ್ತಾ ಇದೆ. ಈಗ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇವರು ನಮ್ಮನ್ನ ಈಗ ದೋಚಿಸ್ತಾ ಇರುವಂತದ್ದು ಆಗ್ತಾ ಇದೆ. ಮತ್ತೇನಂದ್ರೆ ಇದಕ್ಕೆ ದೊಡ್ಡ ದೊಡ್ಡ ಒಂದು ಕಾಣದ ಕೈಗಳ ಒಂದು ಸಪೋರ್ಟ್ ಕೂಡ ಇದೆ ಇವರಿಗೆ. ಇಲ್ದಿದ್ರೆ ನೋಡಿ ಏಕಾಏಕಿ ಇವರು ಬಂದು ಈಗ ಟೋಲ್ ಸಂಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ಇವರಿಗೆ ಏನಾದ್ರು ಕಾನೂನು ಇಲ್ವಾ? ಈಗ ಜನರು ಏನಾದ್ರು ಮಾತಾಡಿದ ಕೂಡಲೇ, ಹೋರಾಟ ಮಾಡಿದ ಕೂಡಲೇ ಹೇಳ್ತಾರೆ ಅದಕ್ಕೆ ಕಾನೂನು ಇದೆ, ಕಾನೂನು ಇದೆ, ಅವರು ಕಾನೂನಿನ ಮುಖಾಂತರ ಮಾತಾಡ. ಆದ್ರೆ ಜನರಿಗೆ ಏನ್ ಕಾನೂನು ಇದೆ ಸರ್? ಖಂಡಿತ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಹೇಳೋದು ಇಲ್ಲ. ಈಗ ಜನರಿಗೂ ಅಂತ ಒಂದು ಕಾನೂನು ಅಂತ ಇರ್ತದೆ, ಅಲ್ಲಿದ್ರೆ ಅವ್ರಿಗೆ ಒಂದು ಕಾನೂನು ಅಂತ ಇರುತ್ತೆ. ಈಗ ಈ ತರದ ಇಷ್ಟು ಕೆಲಸ ಆದ್ರೆ ಇಷ್ಟು ಟೋಲ್ ತಗೋಬಹುದು, ತೆಗೆದುಕೊಳ್ಬಹುದು, ಇಲ್ದಿದ್ರೆ ಇಲ್ಲ, ಈ ತರದ್ ಏನಾದ್ರು ಒಂದು ಇರುತ್ತೆ. ಒಂದು ಜನರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡದೆ ಇವ್ರಿಗೆ ಹೇಗೆ ಬಂದಿದೆ ಹಾಗೆ. ಅಂದ್ರೆ ಈಗ ಉಡುಪಿಯನ್ನ ಇವರು ನವಯುಗದವರಿಗೆ ಮಾರಿಗೊಟ್ಟಾಗೆ ಆಗಿದೆ. ಈಗ ಮಾರಿಬಿಟ್ಟಿದ್ದಾರೆ ಇವರು. ಇಡೀ ಉಡುಪಿಯ ಹಿಡಿತ ನವಯುಗ ಕಂಪನಿಯವರ ಕೈಲಿದೆ ಅಂತ. ಇಡೀ ಉಡುಪಿಯ ಹಿಡಿತ ನವಯುಗ ಕಂಪನಿಯವರ ಕೈಯಲ್ಲಿದೆ ಅಂತ ಇವ್ರು ಮಾರಿಬಿಟ್ಟಿದ್ದಾರೆ. ಈಗ ಅವರು ಹೇಳಿದಾಗೆ ನಾವು ಉಡುಪಿಯ ಜನತೆ ಕೇಳಿಕೊಂಡು ಇಲ್ಲಿ ಅಂದ್ರೆ ಒಂದು ಅವರ ಒಂದು ಹೇಳಿಕೆ ಹೇಗಿದೆ ಆ ತರ ನಾವು ಬದುಕಬೇಕಾದ ಒಂದು ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವರು ಮಾತಾಡೋದಿಲ್ಲ, ಜನರ ಸಮಸ್ಯೆ ಇಲ್ಲ, ಅವ್ರಿಗೆ ಫ್ರೀ ಇದೆ. ಜನಪ್ರತಿನಿಧಿ ಅವರಿಗೆ ಫ್ರೀ ಇದೆ, ಅವ್ರಿಗೆ ಏನಾದ್ರೂ ತಲೆ ಬಿಸಿ ಇಲ್ಲ. ದೊಡ್ಡ ಮನುಷ್ಯರು ಈ ಪಾಪದವರದ್ದು ಒಂದು ಈ ಇವ್ರದ್ದು ಒಂದು ಸಮಸ್ಯೆಯನ್ನು ಕೇಳುವಂತವ್ರು ಯಾರು ಇಲ್ಲ ಅಂತ ಆಗಿದೆ ಈಗ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವರು ಕೂಡ ಇರುವಂಥ ಒಂದು ಸಮಸ್ಯೆಗಳನ್ನು ಹೇಳಿದ್ರು, ಏನೇನೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಎಸ್, ಈಗ ನೋಡ್ತಾ ಹೋದರೆ ಆ ಒಂದು ನವಯುಗ ಕಂಪನಿಯವರ ಒಂದು ಈ ಒಂದು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿ ಹೋಗ್ತಾ ಒಂದು ಎಮರ್ಜೆನ್ಸಿಗಾಗಿ ಕರೆ ಮಾಡಿ ಅನ್ನುವಂಥ, ಏನಾದರೂ ಒಂದು ಆಕ್ಸಿಡೆಂಟ್ಗಳಾದರೆ, ಏನಾದರೂ ಒಂದು ಸಮಸ್ಯೆಗಳಾದರೆ ಕರೆ ಮಾಡಿ ಅಂತ ಒಂದು ನಂಬರ್ ಹಾಕಿರ್ತಾರೆ. ಅದಕ್ಕಾದರೂ ಕೂಡ ಸ್ಪಂದನೆಯನ್ನು ನೀಡ್ತಾರಾ ಅಥವಾ ಅದು ಇಲ್ವಾ ಅಂತ ನೋಡಿ. ಈಗಾಗಲೇ ನಮಗೆ ತಿಳಿದ ಮಟ್ಟದಲ್ಲಿ 90ಕ್ಕಿಂತ ಮೇಲ್ಪಟ್ಟು ಪ್ರಾಣ ಹೋಯ್ತಲ್ಲಿ. ಉಡುಪಿಯಿಂದ ಹೆಜಮಾಡಿಯವರೆಗೆ ಅದಕ್ಕಿಂತ ಮೇಲ್ಪಟ್ಟು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವರೆಂಥದ್ದು ಪ್ರಾಣ ಹೋದ್ಮೇಲೆ ಇವರಿಗೆ ಎಮರ್ಜೆನ್ಸಿ ಅಲ್ಲ, ಮೊದಲು ಇವರು ಕಾಮಗಾರಿಯನ್ನು ಮಾಡ್ಕೊಳ್ಬೇಕಾ, ಸರಿ ಮಾಡ್ಕೊಳ್ಬೇಕಾ? ಈಗ ನಾವು ನೋಡಿದ ಹಾಗೆ ಇಲ್ಲಿ ಈ ರಸ್ತೆ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಕೇಂದ್ರ ಸರ್ಕಾರ ಏನು ಮಾಡ್ತದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಹೇಗೆ ಹೋಗಬೇಕು ಆ ರೀತಿಯ ಡೈರೆಕ್ಷನ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡ್ತದೆ. ಅದು ಸಾರಿಗೆ ಸಚಿವರು ಅವರ ಮೂಲಕ ಬರ್ತದೆ. ಅದು ಸಾರಿಗೆ ಸಚಿವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕೊಡ್ತಾರೆ. ಇದು ಹೇಗೆ ಬಂದಿದೆ? ಈಗ ಹೆದ್ದಾರಿ ಒಂದು ಕೆರೆ ಹೋದಾಗೆ ಹೋಗಿದೆ. ಎಲ್ಲಿ ಸ್ಟ್ರೈಟ್ ಹೋಗಿದೆ? ಅಲ್ಲಿ ಯಾರು ಭೂಮಾಲಕರಿದ್ದಾರೋ, ಹೋಟೆಲ್ ಮಾಲಕರಿದ್ದಾರೋ, ಯಾರು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೋ ಅವರ ಒಂದು ಆ ಮೆಡಿಕಲ್ ಶಾಪ್ ಬಂದರೆ ಸರಿ, ಅಥವಾ ಬೇರೆ ಏನಾದರೂ ಒಂದು ಅವರ ಪ್ರಾಪರ್ಟಿ ಇದ್ರೆ ಆ ಭಾಗದಲ್ಲಿ ಆ ರಸ್ತೆಯನ್ನು ತಿರುಗಿಸ್ಕೊಂಡು ಹೋಗ್ತಾರೆ. ಇವರಿಗೆ ಹೇಗೆ ಬೇಕು ಹಾಗೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಮಾಡಿಕೊಂಡು ಬಂದು ಅದು ನಾನು ಮೊನ್ನೆ ಕುಂದಾಪುರದವರೆಗೆ ಹೋಗಿದ್ದೇನೆ. ಅಲ್ಲಿ ನೋಡಿ, ಅಲ್ಲಲ್ಲಿ ಫ್ಲೈಓವರು ಮಾಡಿದ್ದಾರೆ, ಅಲ್ಲಿ ಅರ್ಧದಲ್ಲಿ ಯಾವುದು ಕಾಮಗಾರಿ ಕುಂದಾಪುರದವರೆಗೆ ಸಂಪೂರ್ಣ ಎಲ್ಲಿಯೂ ಆಗಲಿಲ್ಲ. ಈ ರೀತಿಯ ಒಂದು ಕಾಮಗಾರಿ ಮಾಡಿದ್ರೆ ಪ್ರಾಣ ಹೋಗ್ತದೆ, ಅಥವಾ ಆಕ್ಸಿಡೆಂಟ್ ಆಗಿ ಇವರ ಎಮರ್ಜೆನ್ಸಿ ವಾಹನ ಇದ್ರೆ ಯಾವುದರಲ್ಲಿ ಆದ್ರೂ ನಾವು ತಗೊಂಡು ಹೋಗ್ತೇವೆ. ಇವರ ಎಮರ್ಜೆನ್ಸಿ ವಾಹನವನ್ನೇ ಕಾಯುವುದಿಲ್ಲ. ಆದ್ರೆ ಎಮರ್ಜೆನ್ಸಿಗೆ ಬರ್ತಾರೆ, ಬರುವುದಿಲ್ಲ ಅಂತ ನಾವು ಹೇಳುದಲ್ಲ, ಬರ್ತಾರೆ, ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಮಾಡುವುದಿಲ್ಲ ಅಂತ ಹೇಳುದಲ್ಲ. ಆದ್ರೂ ನಾವು ಪ್ರಾಣವನ್ನಾಕೆ ಕಳ್ಕೋಬೇಕು? ಇವರು ಗುತ್ತಿಗೆ ಪಡ್ಕೊಂಡಿದ್ದಾರೆ, ನವಯುಗದವರು ಗುತ್ತಿಗೆ ಪಡ್ಕೊಂಡ ನಂತರ ಅದನ್ನು ಮಾಡಿಕೊಡ್ಬೇಕು. ಅದು ಅಲ್ಲಿ ದುಡ್ಡು ಸಂಗ್ರಹ ಆಗ್ಲಿಲ್ಲ, ಅದು ಇಲ್ಲ, ಇದಿಲ್ಲ, ಅದು ಕಾರಣ ಅಲ್ಲ. ಇವರ ಕೆಲಸ. ಯಾರು ಗುತ್ತಿಗೆ ಪಡೀತಾನ ಅವನಿಗೆ ಅದರ ದುಡ್ಡೇ ಬೇಕಾಗಿಲ್ಲ, ಅವನು ತಾಕತ್ತಿದ್ರೆ ಮಾತ್ರ ಅದನ್ನು ಗುತ್ತಿಗೆ ತಗೊಳ್ಬೇಕು, ಇಲ್ಲದಿದ್ರೆ ಯಾಕೆ ಬೇಕಿತ್ತು ಅವನಿಗೆ? ಎಷ್ಟು ಜನರ ಪ್ರಾಣದ ಒಟ್ಟಿಗೆ ಚೆಲ್ಲಾಟ ಆಡ್ಲಿಕ್ಕೆ ಉಂಟು ಅವನಿಗೆ? ಇಲ್ಲ ಅಲ್ವಾ? ಆದ್ರಿಂದ ನವಯುಗ ಕಂಪನಿಯವರು ಕಾಮಗಾರಿಯನ್ನ ಕೂಡಲೇ ಅವರು ಮುಗಿಸ್ಬೇಕು. ಈಗ ಮಳೆಗಾಲದಲ್ಲಿ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವರು ಮಾಡುವುದೂ ಇಲ್ಲ. ಈಗ ಏನೋ ಪ್ಯಾಚ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಅವರಿಗೆ ಬೇರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಲ್ಲಿ ನೀರು ನಿಲ್ತದೆ ಅದನ್ನು ತೆರವು ಮಾಡುವಂತ ಕೆಲಸ ಅವರು ಕೂಡಲೇ ಮಾಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ.
ಎಸ್ ಅನ್ಸಾರ್ ಅಹಮದ್ ಅವರೇ, ಇಷ್ಟೊಂದು ಅವೈಜ್ಞಾನಿಕವಾಗಿದೆ, ಇಷ್ಟೊಂದು ಅಸಮರ್ಪಕವಾಗಿದೆ ಅಂತಂದರೆ ಹಾಗಾದರೆ ಆ ಒಂದು ಮ್ಯಾಪ್ಗಳೆಲ್ಲ ಏನಾಯಿತು ಅಂತ, ಅಂದರೆ ಮೊದಲೇ ಒಂದು ಮೂಲ ನಕ್ಷೆಗಳಲ್ಲೂ ಬ್ಲೂ ಪ್ರಿಂಟ್ಗಳಲ್ಲೂ ಕೂಡ ಏನಾಯಿತು ಅಂತ? ಹೆದ್ದಾರಿ ಕಾಮಗಾರಿ ನವಯುಗ ಕಂಪನಿ ಇಷ್ಟು ಮಾಡಿದೆ ಅಲ್ವಾ, ಆ ಮೂಲ ನಕ್ಷೆ ಪ್ರಕಾರ ಒಂದೂ ಕೆಲಸ ಆಗಲಿಲ್ಲ. ಆಗಿದೆ ಲಕ್ಷಣ ಆಗಲಿಲ್ಲ, ಎಲ್ಲೂ ಆಗಿಲ್ಲ. ಇದನ್ನು ನಾವು ಖಡಾಖಂಡಿತವಾಗಿ ಎಲ್ಲೂ ಯಾರ ಮುಂದೆ ಬೇಕಾದ್ರೂ ಬಂದು ಹೇಳಲಿಕ್ಕೆ ಸಿದ್ಧರಾಗಿದ್ದೇವೆ. ನವಯುಗ ಕಂಪನಿ ಇಲ್ಲ, ನಾವು ಸಾಚರಾಗಿದ್ದೇವೆ, ನಾವು ಅಂತ ಇವತ್ತು ತಪ್ಪು ಮಾಡಲಿಲ್ಲ ಅನ್ನುವಂತಹ ಮನೋಭಾವನೆ ಅವ್ರ ಹತ್ರ ಇದ್ರೆ ಆ ಮೂಲ ನಕ್ಷೆಯನ್ನು ಹಿಡಿದು ನಮ್ಮ ಎದುರಿಗೆ ಬರಬೇಕು. ಅವರು ಮೂಲ ನಕ್ಷೆ ಏನಿದೆ ಅದರ ಪ್ರಕಾರ ಕೆಲಸ ಕಾಮಗಾರಿ ಆಗಿದೆ ಇಲ್ವೋ ಅಂತೇಳಿ ನಾವು ತೋರಿಸ್ತೇವೆ. ಒಂದದು. ಇನ್ನೊಂದು, ಹೆಜಮಾಡಿ ಟೋಲ್ ಅಂತ ಒಂದು ಆಂಬ್ಯುಲೆನ್ಸ್ ಇದೆ. ಮೊನ್ನೆ ಏನು ಆಕ್ಸಿಡೆಂಟ್ ಆದಾಗ ನಾವು ಅದನ್ನು ದೂಡಿ ಸ್ಟಾರ್ಟ್ ಮಾಡಿದ್ವಿ ನಾವೇ. ಬೇರೆಯವರು ಹೇಳಿದ್ರೆ ನಾವು ಕೇಳಿದ್ದಲ್ಲ. ಆ ಆಂಬ್ಯುಲೆನ್ಸ್ ಸ್ಟಾರ್ಟ್ ಆಗಿಲ್ಲ, ನಾವೇ ದೂಡಿ ಜರ್ಕ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡು ರೋಗಿಯನ್ನು ಹಾಕೊಂಡು ಹೋಗ್ತದಂತು. ಅಲ್ಲಿ ಟಾಯ್ಲೆಟ್ ಇದೆ, ಜೆಂಟ್ಸ್ ಟಾಯ್ಲೆಟ್ ಸಾಯಿಲ್ ಎತ್ಲಗೆ, ಲೇಡೀಸ್ ಟಾಯ್ಲೆಟ್ಗೆ ಬಾಗಿಲಿಲ್ಲ. ಲೇಡೀಸ್ ಟಾಯ್ಲೆಟ್ಗೆ ಬಾಗಿಲಿಲ್ಲ. ಹಾಗಾದ್ರೆ ಅದೆಂತ ವ್ಯವಸ್ಥೆ ಅಂತ? ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಇಂಥ ನವಯುಗ ಕಂಪನಿ ನಮ್ಗೆ ಬೇಕಾ? ಆದ್ರೂ ಈ ಮಾನಗೆಟ್ಟಂತಹ ನಾಚಿಕೆಗೆಟ್ಟಂತಹ ನವಯುಗ ಕಂಪನಿಗೆ ಸಪೋರ್ಟ್ ಸಾಥ್ ಕೊಡ್ತಾ ಇದಾರಲ್ಲ ಜನಪ್ರತಿನಿಧಿಗಳು, ಎಕ್ಕಡದಲ್ಲೇ ಹೊಡಿಬೇಕು ಇವುಗಳಿಗೆ. ಇಂಥ ಕಚಡ ಜನಪ್ರತಿನಿಧಿ ಎಕ್ಕಡದಲ್ಲೇ ಹೊಡಿಬೇಕು. ಯಾಕೆ ಗೊತ್ತುಂಟಾ? ಇವರಿಗೆ ಜನರಿಗಿಂತ ಹೆಚ್ಚಾಗಿರುವಂಥದ್ದು ಯಾರು? ನವಯುಗ ಕಂಪನಿ. ಅವರಿಂದ ಹೋಗ್ಲಿ ಇವರು. ಎಸ್, ನೀವು ಈಗಾಗಲೇ ಹೇಳಿದ್ರಿ, ಈ ಒಂದು ಲೋಕಸಭೆ ಚುನಾವಣೆ ಆದ ನಂತರ ಚುನಾಯಿತರಾದರು, ಸಂಸದೆಯಾಗಿ ಶೋಭಾ ಕರಂದ್ಲಾಜೆ ಅವರಾದರು, ಆ ನಂತರದಲ್ಲಿ ಅವ್ರನ್ನ ಒಂದು ಭೇಟಿಯಾಗಿ ಇಂಥ ಒಂದು ಸಮಸ್ಯೆಗಳಾಗ್ತಾ ಇದೆ, ಇದನ್ನ ಸರಿ ಮಾಡಿಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಮನವಿಗಳನ್ನ ಮಾಡಲಿಲ್ವ ಅಂತ? ನೋಡಿ, ಒಬ್ಬರ ಹತ್ರ ಏನಾದರೂ ಒಂದು ನಿರೀಕ್ಷೆ ಇದ್ರೆ ಅವ್ರ ಹತ್ರ ಹೋಗ್ಬೇಕು. ಒಬ್ಬ ಸಂಸದೆ ಆಗಿರಲಿ, ಶಾಸಕರಾಗಲಿ, ಯಾರೇ ಆಗಿರಲಿ, ಅವ್ರ ಹತ್ರ ಏನೋ ನಿರೀಕ್ಷೆ ಇಲ್ಲ ಅಂತ ಆದ್ರೆ ಹೋಗೋದು ವೇಸ್ಟ್, ವ್ಯರ್ಥ ಅದು. ಹಾಗಾಗಿ ಶೋಭಾ ಕರಂದ್ಲಾಜೆ ಅವ್ರ ಹತ್ರ ಕಳೆದ 5 ವರ್ಷದಿಂದ ಯಾವುದೇ ನಿರೀಕ್ಷೆ ನಾವು ಇಟ್ಕೊಂಡಿಲ್ಲ, ಇನ್ನೂ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರ ಹತ್ರ ಹೋಗುವಂಥದ್ದು ಈ ಕಲ್ಲಿನ ಮೇಲೆ ಹಾಲೆರದಂತೆ, ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಮ್ಮರ್ಥ ಸಾಮರ್ಥ್ಯ ಇದ್ರೆ ನಾವು ಸ್ವತಃ ಒಂದು ಹೋರಾಟ ಮಾಡಿ ಒಂದು ಏನಾದರೂ ನ್ಯಾಯ ಪಡಬೇಕು ವಿನ ಬಿಟ್ಟರೆ ಶೋಭಾ ಕರಂದ್ಲಾಜೆ ಅವರನ್ನು ನಂಬಿಕೊಂಡು ಉಡುಪಿ ಚಿಕ್ಕಮಗಳೂರು ಜನತೆ ಸುಮ್ಮನೆ ಕುತ್ಕೊಂಡದೇ ಏನಾದರೂ ಮನವಿ ಕೊಟ್ಟದೇ ಯಾವುದಾದ್ರೆ ಅದು ಯಾವ ರೀತಿಯಲ್ಲೂ ಫಲ ಕೊಡುವಂಥದ್ದಲ್ಲ ಅನ್ನುವಂಥದ್ದು ಖಡಾಖಂಡಿತವಾಗಿ ಹೇಳಲಿಕ್ಕೆ ನಾನು ಸಿದ್ಧರಾಗಿದ್ದೇನೆ. ಯಾಕಂತಂದ್ರೆ ಆಯಮ್ಮ 5 ವರ್ಷ ಇದ್ರು, ನಾನಂತೂ ಉಡುಪಿ ಜಿಲ್ಲೆಯಲ್ಲಿ ನೋಡಲಿಲ್ಲ. 32 ದಿವಸದಲ್ಲಿ ನಾವಲ್ಲಿ ಪ್ರತಿಭಟನೆ ಕುತ್ಕೊಂಡಿತ್ತು. ನಾವು ಹೇಳಿ ಕಳಿಸಿದ್ದೇವೆ, ನಾವಿಲ್ಲಿ ಪ್ರತಿಭಟನೆ ಕುತ್ಕೊಂಡಿದ್ದೇವೆ, ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರಲಿಲ್ಲ ಅಂತೇಳಿ. ಆ ಜಾಗಕ್ಕೆ ಬರುವಂತ ಯೋಗ್ಯತೆ ಆಯಮ್ಮನಿಗಿಲ್ಲ ಅಂತಾದ್ರೆ ಯಾಕೆ ಬೇಕು ಸ್ವಾಮಿ ಅಂತ ಸಂಸದ ನಮಗೆ? ಹಾಗಾದ್ರೆ ಜನಪ್ರತಿನಿಧಿಗಳ ಒಂದು ಜನಸಾಮಾನ್ಯರ ಸಮಸ್ಯೆಯನ್ನು ಅದು ಮಾಡ್ಲಿಕ್ಕಲ್ಲ ಇವರು ಸಂಸದ ಆದದ್ದು. ಎಲ್ಲೆಲ್ಲ ಕಾಪಿ ಎಸ್ಟೇಟ್ ತಗೊಳ್ಳಿಕ್ಕೆ, ಇವ್ರದ್ದು ಆಸ್ತಿ ಪಾಸ್ತಿ ಮಾಡ್ಕೊಳ್ಳಿಕ್ಕೆ ಇವ್ರು ಸಂಸದ ಅದ್ದ ಅಲ್ವಾ? ಒಬ್ಬ ಮತದಾರನಿಗಾದ್ರೂ ಆ ಮತ ಹಾಕಿದ್ದಕ್ಕೆ ಕನಿಷ್ಠ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಇವರು. ಖಂಡಿತ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಉಡುಪಿಯಿಂದ. ಎಸ್ ಹೇಳಿ. ನಾವು ಇಂದು ಟೋಲ್ನ ವಿಚಾರವಾಗಿ ಅದೇ ರೀತಿಯಲ್ಲಿ ಅಸಮರ್ಪಕವಾದಂಥ ಒಂದು ಕಾಮಗಾರಿ ಆಗ್ತಾ ಇದೆ, ಆಗಿದೆ, ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ನವಯುಗ ಕಂಪನಿ ಎಚ್ಚೆತ್ಕೊಂಡಿಲ್ಲ ಅನ್ನೋ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಕರೆಕ್ಟ್. ಈಗ ಅನ್ಸರ್ ಅಹಮದ್ ಮಾತಾಡಿದ್ದು ನಾವು ಕೇಳ್ಕೊಂಡೆವು, ಕರೆಕ್ಟ್ ಮಾತಾಡಿದ್ದಾರೆ. ಆಕ್ಚುಲಿ ಈಗ ನೋಡಿ, ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಎಲ್ಲ ಓಕೆ ಇರ್ಲಿ, ನೋ ಪ್ರಾಬ್ಲಮ್, ಅವ್ರು ಕಲೆಕ್ಷನ್ ಮಾಡ್ತಿದ್ರು. ಆದ್ರೆ ಕೆಲಸ ಎಲ್ಲ ಮುಗಿಸ್ಬೇಕಿತ್ತು. ಫಸ್ಟ್ ಆಫ್ ಆಲ್ ಅವರು ಒಂದು ಮಳೆಗಾಲ, ಒಂದು ಮಳೆ ಬಂದ್ರೆ ಸಾಕು, ಜೋರ್ ಬೇಡ, ಒಂದು 5 ಮಿನಿಟ್ಸ್ ಒಂದು ಮಳೆ ಬಂತಂತ ಹೇಳಿದ್ರೆ ಸಂತಕಟ್ಟೆ ಬ್ರಿಡ್ಜ್ ನಿಂದ ಉಡುಪಿ ತನಕ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ವೀಲರ್ನವರಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಯಲ್ಲಿ ಹೊಳೆ ತರ ನೀರು ನಿಂತಿರ್ತದೆ. ಒಂದು ಕೆಲಸದವರು ಬಂದು ಅದನ್ನು ಸರಿ ಮಾಡಿ ಕೊಡುದಿಲ್ಲ ನವಯುಗದವರು. ಇನ್ನೊಂದು, ಟೋಲ್ ಗೇಟ್ ಅಲ್ಲಿ ಒಂದು 5 ಮಿನಿಟ್ಸ್, ನಾವು ಒಂದು ಹಿಂದ್ಗಡೆಯಲ್ಲಿ ಒಂದು ಗಾಡಿ ಮುಂದೆ ಉಂಟು, ಟೋಲ್ ಕಟ್ತಾ ಇದ್ದಾರೆ, ಹಿಂದೆಯಲ್ಲಿ ನಿಂತು ಒಂದು 10 ನಿಮಿಷ ಆದ್ರೂ ಯಾಕೆ ನೀವು ಅಷ್ಟು ಲೇಟ್ ಅಂತ ಹೇಳಿದ್ರೆ ಹೊಡಿಲಿಕ್ಕೆ ಬರ್ತಾರೆ ಟೋಲ್ ಗೇಟ್ ಅವರು. ಫ್ಯಾಮಿಲಿ ಅವ್ರು ಇದ್ರಂತ ಹೇಳಿ ಕೇಳುದಿಲ್ಲ. ಕಂಪ್ಲೇಂಟ್ ಯಾರಿಗೆ ಕೊಡ್ಬೇಕಂತ ಹೇಳಿದ್ರೆ ಕಂಪ್ಲೇಂಟ್ ಯಾರಿಗೆ ಕೊಡುದು ಅಂತ ಹೇಳಿ ಅವ್ರಲ್ಲಿ ಒಂದು ಇದರಲ್ಲಿ ಚೀಟಿಯಲ್ಲಿ ಒಂದು ನಂಬರ್ ಉಂಟು, ಅವ್ರು ಒಂದು ರಿಸಿಪ್ಟ್ ಕೊಡ್ತಾರೆ, ಅದರಲ್ಲಿ ಒಂದು ನಂಬರ್ ಉಂಟು, ಅದರಲ್ಲಿ ರೆಸ್ಪಾನ್ಸ್ ಇಲ್ಲ. ನಾವು ಕೊಟ್ಟ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ತಾರೆ, ಆಮೇಲೆ ಅದು ಏನಾಯ್ತು ಅಂತ ಹೇಳಿ ಒಂದು ವ್ಯವಸ್ಥೆನೇ ಇಲ್ಲ. ಇತ್ತೀಚೆಗೆ ಸಾಸ್ತಾನದಲ್ಲಿ ನೀವು ಬೇಕಾದ್ರೆ ಅಲ್ಲಿ CC ಕ್ಯಾಮೆರಾ ಚೆಕ್ ಮಾಡುವುದು, ಅಲ್ಲಿ ಇದ್ದವರು ನಮ್ಗೆ ಹೊಡಿಲಿಕ್ಕೆ ತಕ್ಕ ಇದು ಮಾಡಿಕೊಂಡು ಬಂದಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದೆವು, ಅಲ್ಲಿದ್ದ ಮ್ಯಾನೇಜರ್ ಕೂಡ ಕಂಪ್ಲೇಂಟ್ ಮಾಡಿದೆವು. ನಾನು ನೋಡಿ ನಿಮ್ಗೆ ಹೇಳ್ತೇನೆ ಅಂತ ಹೇಳಿದವನು ಇಷ್ಟು ತನಕ ಸುದ್ದಿಯೇ ಇಲ್ಲ ಅಲ್ಲಿ ಮ್ಯಾನೇಜರ್ ಸಾಸ್ತಾನ ಟೋಲ್ ಗೇಟ್. ಏನ್ ವ್ಯವಸ್ಥೆ, ಏನು ಇದು? ಒಂದು ರಾಜಕಾರಣಿಗಳು, ಈಗ ಅನ್ಸರ್ ಅಹಮದ್ ಕರೆಕ್ಟ್ ಹೇಳಿದ್ದಾರೆ, ಎಕ್ಕಡದಲ್ಲಿ ಹೊಡಿಬೇಕು ಅವ್ರಿಗೆ ಅಂತ ಹೇಳಿ, ಕರೆಕ್ಟ್ ಮಾತದು. ಇಲ್ಲಿಂದ ಜನರಿಂದ ಓಟು ಪಡ್ಕೊಂಡು ಗೆದ್ದು ಹೋದ್ಮೇಲೆ ಒಂದು ಜನರಿಗೆ ಪ್ರಯೋಜನ ಇಲ್ಲ.
ಟೋಲ್ ತಗೊಳ್ಳಿ, ನಾವು ಬೇಡ ಅಂತ ಹೇಳುದಿಲ್ಲ, ಬಟ್ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ಕೊಡ್ಬೇಕು. ನೋಡಿ, ಈಗ ಅನ್ಸರ್ ಅಹಮದ್ ಹೇಳಿದ್ರು ಅಲ್ಲಿ ಒಂದು ಟೋಲ್ ಗೇಟ್ ಅಲ್ಲಿ ಟಾಯ್ಲೆಟ್ ಗೆ ಇದೇ ಇಲ್ಲ. ಇಂಥದ್ದೆಲ್ಲ ಯಾಕೆ ಟೋಲ್ ಗೇಟ್ಗೆ ನಾವು ಹಣ ಕಟ್ಟುದು ಯಾಕೆ? ಖಂಡಿತ ಯಾಕೆ ಇದರ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದಿಲ್ಲ? ಜನಪ್ರತಿನಿಧಿಗಳಿಗೆ ಯಾಕೆ ಇದರ ಬಗ್ಗೆ ಆಕ್ಷನ್ ತಗೊಳ್ಳೋದಿಲ್ಲ? ಈಗ ಟೂ ವೀಲರ್ನವ್ರು ಒಂದು ವೆಹಿಕಲ್ ಕಾರ್ನವ್ರು ಎಲ್ದು ಹೋಗ್ತಿದ್ರು, ಮಳೆ ಬಂತು ಅಂತ ಹೇಳಿದ್ರೆ ಟೂ ವೀಲರ್ನವ್ರಿಗೆ ತಾಗಿದ್ರೆ 2 ಫಲ್ಟಿಯಾಗಿ ಬೀಳ್ತಾರೆ ಟೂ ವೀಲರ್. ಇದ್ರ ಬಗ್ಗೆ ಒಂದು ಕರೆಕ್ಟ್ ಆಗಿ ಉಡುಪಿ ಜನರು ನಿಜವಾಗಿ ಶಾಂತ ಸ್ವಭಾವದವರು, ಆದ್ರೆ ಎದ್ದರಂತ ಆದ್ರೆ 2 ಕಡೆಯಲ್ಲಿ ಟೋಲ್ ಗೇಟ್ ಪುಡಿ ಮಾಡುವುದಂತೂ ಖಂಡಿತ ಇದು. ಈ ಮಳೆಗಾಲ ಎಂಡ್ ಆಗುವ ಒಳಗೆ ಇವರು ಕರೆಕ್ಟ್ ಕೆಲಸ ರಸ್ತೆಯಲ್ಲಿ ನೀರು ನಿಲ್ಲುವುದೆಲ್ಲ ಸರಿ ಮಾಡಿ ಕೊಡದಿದ್ರೆ, ಒಂದು ವ್ಯವಸ್ಥೆ ಸರಿ ಮಾಡ್ಲಿಲ್ಲ, ಇಷ್ಟು ಒಳ್ಳೆ ರೋಡ್ ಮಾಡಿದ್ರೆ ಅಲ್ಲೆಲ್ಲಿ ಬ್ಯಾರಿಕೇಡ್ ಯಾಕೆ ಇಡ್ಬೇಕು? ಹೌದು, ಖಂಡಿತ ಸರ್. ಅಂದ್ರೆ ಅದರಿಂದ ಬ್ಯಾರಿಕೇಡ್ ಇಡೋದ್ರಿಂದನೇ ಸಮಸ್ಯೆ ಆಗ್ತಾ ಇದೆ ಅಂತ. ಯಾಕೆ ಅದು ಬ್ಯಾರಿಕೇಡ್ ಇಡಬೇಕು ಕೇಳುದು ನಾವು. ಅದು ಬ್ಯಾರಿಕೇಡ್ ಇಡೋ ಬದಲಿಗೆ ಇವ್ರಿಗೆ ಮೊದ್ಲೇ ಎಲ್ಲೆಲ್ಲಿ ಯಾವ ತರ ಮಾಡ್ಬೇಕಿತ್ತು ಅಂತ ಆಲೋಚನೆ ಮಾಡ್ಬಾರೋದಿತ್ತಲ್ಲ. ಯಾರ ದುಡ್ಡಿನಿಂದ ಇವ್ರು ಮಾಡ್ತಾ ಇರೋದು? ನಮ್ಮ ದುಡ್ಡಿಂದನೇ ಅಲ್ವಾ? ಖಂಡಿತ ಖಂಡಿತ ಸರ್. ನಿಮ್ಮ ಒಂದು ಅಭಿಪ್ರಾಯಗಳಿಗೆ ಧನ್ಯವಾದಗಳು ಸರ್. ಓಕೆ. ಈಗಾಗಲೇ ಅವರು ಕೂಡ ಸಾಕಷ್ಟು ಬ್ಯಾರಿಕೇಡ್ ನಿಜವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲೂ ಸಹ ಬ್ಯಾರಿಕೇಡ್ ಇಡ್ಲಿಕ್ಕೆ ಇಲ್ಲ. ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಇಡ್ಲಿಕ್ಕಿಲ್ಲ. ಆದ್ರೂ ಬ್ಯಾರಿಕೇಡ್ ಇಟ್ಟಿದ್ದಾರಂತಾದ್ರೆ ಕಾರಣ ಏನು? ಇವರ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಇವರು ಬ್ಯಾರಿಕೇಡ್ ಇಟ್ಟಿರುವಂತದ್ದು. ಆ ಬಲಾಯಿ ಪಾದೆಯಲ್ಲಿ ಒಂದು ಡೀಪ್ ಟರ್ನ್ ಇದೆ. ಉದ್ಯಾವರ ಒಂದು ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜಿಗೆ ಹೋಗ್ತದೆ, ಒಂದು ಕುಂದಾಪುರಕ್ಕೆ ಹೋಗ್ತದೆ, ಒಂದು ಮಂಗಳೂರಿಗೆ ಬರ್ತದೆ. ಅಲ್ಲಿ ಕನಿಷ್ಠ ಒಂದೆರಡಲ್ಲ 6 ಬ್ಯಾರಿಕೇಡ್ ಇಟ್ಟಿದ್ದಾರೆ. ಯಾವುದಕ್ಕೋಸ್ಕರ? ಏನತ್ರ ಗೊತ್ತಿತ್ತಾ? ಇಲ್ಲ. ಆ ಟರ್ನ್ ಅಲ್ಲಿ ನಿಮ್ಮ ಮೂಲ ನಕ್ಷೆಯಲ್ಲಿ ಅದು ಇಲ್ವೇ ಇಲ್ಲ. ಆ ಡೀಪ್ ಟರ್ನ್ ಏದಿದೆ ಮೂಲೆ ನಕ್ಷೆಯಲ್ಲಿ ಇಲ್ವೇ ಇಲ್ಲ. ಮೂಲೆ ನಕ್ಷೆಯಲ್ಲಿ ಇರುವಂತದ್ದೇ ಬೇರೆ. ಈಗ ಮೂಲೆ ನಕ್ಷೆ ಉಂಟಾ ಅದನ್ನು ಹರಿದು ಬಿಸಾಡಿದ್ರೆ ಅದು ಗೊತ್ತಿಲ್ಲ ನಮ್ಗೆ. ಈಗ ಮೂಲ ಲಕ್ಷ್ಯ ಇರುವಂತ ಸಾಧ್ಯತೆ ಖಂಡಿತ ಇಲ್ಲ. ಯಾಕಂದ್ರೆ ಮೂಲ ಲಕ್ಷ್ಯ ಮತ್ತೆ ಆದಂತಹ ಕಾಮಗಾರಿಯನ್ನು ಎರಡನ್ನು ಟ್ಯಾಲಿ ಮಾಡಿದ್ದೇ ಹೌದಾದ್ರೆ ನಾಳೆ ಸಂಜೆ ಒಳಗೆ ನವಯೋಗ ಕಂಪನಿಯ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ, ಅದು ಮಾತ್ರ ಗ್ಯಾರಂಟಿ. ಯಾಕಂತಂದ್ರೆ ಇವರು 100ಕ್ಕೆ 100 ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಇವರು ಪರಿಸ್ಥಿತಿ ಅವರನ್ನ ವಿರುದ್ಧವಾಗಿ ಮಾಡುವಾಗ ಮಾಡಿದೆ ಅಂತಕ್ಕಂತ ಒಂದು ಪ್ರಶ್ನೆ. ಪರಿಸ್ಥಿತಿ ಯಾರು ನಿರ್ಮಾಣ ಮಾಡ್ಕೊಂಡದು? ಯಾರು ಮಾಡ್ಕೊಂಡು ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಬಹುಶಃ ವ್ಯತಿರಿಕ್ತ ಚಲನೆ ಆಗಿದೆ ಅಂತ ಅವರೇ ಮಾಡ್ಕೊಂಡದಲ್ವಾ? ಈಗ ಒಂದು ಕಾಮಗಾರಿ ಆರಂಭ ಆಗುವಾಗ ಯಾವ ರೀತಿಯಲ್ಲಿ ಹೋಗ್ಬೇಕಂತ ಒಂದು ಪ್ರಾಜೆಕ್ಟ್ ಹಾಕೊಂಡೇ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಹೋಗ್ಬೇಕಿತ್ತು ಇವರು. ಅದನ್ನ ತಪ್ಪಿಸಿದ್ರು. ಯಾವುದೋ ಒಂದು ಕಾಣದ ಕೈವಾಡಗಳಿಗೆ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮಣಿದು ಇವರು ಮಾಡಿದಂಥದ್ದಲ್ಲ. ಅದನ್ನು ಇವರು ಅನುಭವಿಸ್ಲೇಬೇಕು ಇನ್ನು. ಖಂಡಿತ. ಕೊನೆಯದಾಗಿ ಮಾತಾಡ್ತಾ ಹೋದ್ರೆ ಈ ಒಂದು ಪ್ರಶ್ನಾತೀತವಾಗಿ ಅಥವಾ ಯಾವುದೇ ಒಂದು ಪಕ್ಷಗಳನ್ನು ಬಿಟ್ಟು ಪಕ್ಷ ಭೇದವನ್ನು ಮರೆತು ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಎಲ್ಲ ಪಕ್ಷದವರು ಕೂಡ ಒಗ್ಗೂಡಿ ಹೋರಾಟಕ್ಕೆ ಬಂದಿದ್ರು. ಆದರೂ ಅದು ಕೂಡ ವಿಫಲ ಆಯಿತು. ಹಾಗಾದ್ರೆ ಮುಂದಿನ ಒಂದು ದಿನಗಳಲ್ಲಿ ಏನು ಮಾಡ್ತೀರಿ ಅಂತ? ಅಲ್ಲ, ಈ ಹೋರಾಟ ಅಂತ ಹೇಳುವಾಗ ನನಗೊಂದು ನೆನಪಾಯಿತು. ಈಗ ಒಂದು ನಮ್ಮ ಕಾಪು ಕ್ಷೇತ್ರದ ಶಾಸಕರ ಸಮ್ಮುಖದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಅದು ಒಂದು ಬಿಲ್ಲಾ ಸಭಾಭವನದಲ್ಲಿ ಒಂದು ಅದರ ಬಗ್ಗೆ ಒಂದು ನಾವೆಲ್ಲ ಕೂತು ಒಂದು ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಾವು ಕೂತ್ಕೊಂಡು ಮಾತನಾಡುವಾಗ ನಾವು ಹೋರಾಟಕ್ಕೆ ಒಂದು ದಿವಸವನ್ನು ನಿಗದಿ ಮಾಡಿದ್ದೇವೆ. ಆ ದಿವಸ ಈಗ ನಾಳೆ ಹೋರಾಟ ಮಾಡೋದಂತ ಎಲ್ಲ ತೀರ್ಮಾನ ಆಗಿದೆ. ನಾಳೆ ಹೋರಾಟ ಇವತ್ತು ಅಂಬರೀಷನ್ನಲ್ಲಿ ತೀರು ಹೋಗಿದ್ದಾರೆ ಬ್ಯಾಂಗ್ಳೂರಲ್ಲಿ. ಶಾಸಕರ ಕೂಡಲೇ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ರು, ನಾಳೆ ನಾವು ಹೋರಾಟ ಮಾಡ್ತೇವೆ ಅಂತ. ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಹೋರಾಟ ಮಾಡುವಂಥದ್ದೇನಿಲ್ಲ. ಅವರು ಹೇಳಿದ್ರು ನಾಳೆ ಶೋಕಾಚರಣೆ ಇದೆ, ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಬ್ಯಾಂಗ್ಳೂರ್ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ. ಇಲ್ಲಿ ಶೋಕಾಚರಣೆ ಇದೆ ಅವರಿಗೆ, ಬ್ಯಾಂಗ್ಳೂರಲ್ಲಿ ಕಾರ್ಯಕ್ರಮ ಇದೆಯಾ? ಬ್ಯಾಂಗ್ಳೂರಲ್ಲಿ ಕಾರ್ಯಕ್ರಮ ಇದೆ. ಅಷ್ಟು ನಮ್ಮ ಶಾಸಕರಿಗೆ ಗೊತ್ತಾಗ್ಲಿಲ್ಲ. ಹೋರಾಟವನ್ನು ಅಲ್ಲೇ ಕೈ ಬಿಟ್ರು. ಹೋರಾಟವನ್ನ ಮುಂದಿನ ಮಾಡುವಂತ ಹೇಳಿದ್ರು ಅವರು. ಇಂಥ ಒಂದು ಜನಪ್ರತಿನಿಧಿಗಳ ಮಧ್ಯೆ ನಾವು ಯಾವ ರೀತಿ ಹೋರಾಟ ಮಾಡುವಂಥದ್ದು? ನಮ್ಗೆ ಆವಾಗಲೇ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತು ಏನಂದ್ರೆ ಇವರು ನವಯುಗದವರ ಜೊತೆ ಇವರದ್ದು ಕೂಡ ಒಂದು ಶಾಮಿಲ್ ಇದೆ. ಇಲ್ಲದಿದ್ರೆ ಯಾಕೆ ಕೈ ಬಿಡ್ತಾರೆ? ಹೋರಾಟ ಮಾಡ್ಬೇಕಾದ್ರೆ ನಾವು ಯಾರ ಹತ್ರ ಆದ್ರೂ ಕೇಳ್ಬೇಕಾ? ಅದಕ್ಕೆ ಏನ್ ಮಾಡ್ಬೇಕು? ಸರ್ಕಾರದಿಂದ ಯಾವ್ದು ಅನುಮತಿ ಪಡಿಬೇಕು ನಾವು ಮಾಡುದು. ಅದು ಬಿಟ್ಟು ಕೇಳಿ ಮಾಡುವಂಥದ್ದು ಏನಿದೆ ಅವರಿಗೆ? ಈ ರೀತಿಯ ಒಂದು ಹೋರಾಟಗಾರರು ನಮ್ಮನ್ನೆಲ್ಲ ದುರುಪಯೋಗ ಪಡಿಸುವಂತ ಒಂದು ವ್ಯವಸ್ಥೆ ಇರುವಾಗ ನಾವು ಯಾರ ಜೊತೆ ಹೋಗಿ ಅಂಥವ್ರ ಜೊತೆ ನಮ್ಗೆ ಹೋರಾಟ ಮಾಡಿ ಆಗ್ಬೇಕಾದದ್ದೇನಿಲ್ಲ. ನಾವು ಹೋರಾಟ ಮಾಡಬೇಕಾದ್ರೆ ಸಂಘಟನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಷ್ಟೇ. ಖಂಡಿತ. ಧನ್ಯವಾದಗಳು ಸರ್, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ.
ಈಗಾಗಲೇ ನೋಡಿದ ಹಾಗೆ ಎಷ್ಟೊಂದು ಸಮಸ್ಯೆಗಳಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ಒಂದು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ನಾವು ವರದಿಯನ್ನು ಮಾಡಿದ್ರು ಕೂಡ, ಪ್ರತಿಭಟನೆಗಳನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಾಮಗಾರಿಗಳನ್ನು ನವಯುಗ ಕಂಪನಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಮತ್ತೆ ಕೂಗು ಕೇಳಿ ಬಂದಿರತಕ್ಕಂಥದ್ದು. ಇನ್ನೇನು ಮಳೆಗಾಲ ಶುರುವಾದ ನಂತರ ಒಂದು ವಾರ ಇಡೀ ಮಳೆ ಹೋದರೆ ಏನಾಗುತ್ತೆ, ಅಲ್ಲಿನ ಒಂದು ಪಡಿಬಿದ್ರಿ ಅಸ್ತವ್ಯಸ್ತ ಆಗುತ್ತೆ, ಸಾಸ್ತಾನದವರೆಗೂ ಕೂಡ ಸಮಸ್ಯೆಗಳು ಉಲ್ಬಣಿಸ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ. ಇದನ್ನು ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದೇ ರೀತಿಯಲ್ಲಿ ನವಯುಗ ಕಂಪನಿಯವರು ಸರಿ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.